ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀ ರೂಪಂ ಸಾತ್ವಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ हे कृष्णा करुणा सिंधु दीनबंधु जगत्पते गोपेश गोपिका कांता राधा कांता नमस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो ॐ विष्णुपदाय कृष्णपृष्ठाय भूतले श्रीमते भक्ति वेदांत स्वामी इति नामिने. नमस्ते सरस्वती देवी गौरवाणी प्रचारिणी निर्विशेषा शून्यवादी पाश्चात्यादिशतारिणी. जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्तवृंद. हरे कृष्ण 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 हरे 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 राम 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 हरे हरे. हरे कृष्ण माता जी. हरे कृष्ण. हरे कृष्ण माता जी. वंदे. हरे कृष्ण 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 हे कृष्ण 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 हे कृष्ण 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 हे कृष्ण 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 रक्षा माम्. कृष्ण 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 पाहि माम्. कृष्ण 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 पाहि माम्. राम राघव राम राघव राम राघव रक्षा माम्. राम राघव रक्षा माम्. कृष्ण केशव कृष्ण केशव कृष्ण केशव पाहि माम्. कृष्ण केशव कृष्ण केशव केशव पाहि माम्. राम राघव रक्षा माम्. कृष्ण 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 केशव पाहि माम्. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಇಲ್ಲಿ ಸುದಕ್ಷಿಣನಿಗೆ ಪ್ರೋತ್ಸಾಹ ಕೊಟ್ಟಾಗ ತಾನು ಕೃಷ್ಣನನ್ನು ಕೊಲ್ಲಬಲ್ಲೆ ಅಂತೇಳಿ ಈಗ ಇವನಿಗೆ ಅನಿಸ್ತದೆ. ಯಾರಿಗೆ? ಸುದಕ್ಷಿಣನಿಗೆ. ಆಮೇಲೆ ಅವನು ಪುರೋಹಿತರ ನೆರವಿನಿಂದ ಮಾಟಗಳ ಮಂತ್ರಗಳನ್ನು ಎಲ್ಲ ಹೇಳಲಿಕ್ಕೆ ಪ್ರಾರಂಭಿಸ್ತಾನೆ. ಇದಾದ ನಂತರ ಒಂದು ಅಗ್ನಿಯಿಂದ ಒಂದು ಬೃಹತ್ ಆಕಾರದ ರಾಕ್ಷಸ ಆಕೃತಿ ಹೊರಗೆ ಬರ್ತದೆ. ಅದು ಅವನ ತಲೆ ಕೂದಲು, ಗಡ್ಡ ಮೀಸೆಗಳು ಮತ್ತೆ ಕಾದ ತಾಮ್ರದ
ಬಲ್ಲ ಬೃಹತ್ತಾದ ರಾಕ್ಷಸದ ಆಕೃತಿಯಲ್ಲಿ ತಲೆಗುದ್ಲು, ಗಡ್ಡ, ಮೀಸೆಗಳು ಕಾದ ತಾಮ್ರದ ಬಣ್ಣದಂತೆ ಇದ್ದವು. ರಾಕ್ಷಸನು ಬೆಂಕಿಯಿಂದ ಮೇಲೆಗೆ ಬಂದಾಗ ಅವನ ಕಣ್ಣುಗಳು ಕಿಡಿಗಳನ್ನು ಕಾರ್ತಿತ್ತು. ಈ ದೈತ್ಯಾಕಾರದ ಬೆಂಕಿಯಂತ ಆ ರಾಕ್ಷಸ ಅವನ ಉಬ್ಬುಗಳ ಚಲನೆಯಿಂದಲೇ ಇನ್ನೂ ಭಯಂಕರವಾಗಿ ಕಾಣ್ತಾನೆ. ಅವನಿಗೆ ಹರಿತವಾದ ಕೋರೆದಾಡಿಗಳು, ಉದ್ದವಾದ ನಾಲಗೆಯನ್ನು ಹೊರಚಾಚಿ ತನ್ನ ತುಟಿಗಳ ಎರಡೂ ಪಕ್ಕಗಳನ್ನು ಕೂಡ ಅವನು ನೆಕ್ಕುತ್ತಾ ಇದ್ದ. ನಗ್ನನಾಗಿದ್ದ, ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ. ದೊಡ್ಡ ಶೂಲವನ್ನು ಕೂಡ ಹಿಡಿದಿದ್ದ. ಈ ಯಜ್ಞದ ಅಗ್ನಿಯಿಂದ ಹೊರಬಂದು ಅವನು ತನ್ನ ಕೈಯಲ್ಲಿ ತ್ರಿಶೂಲವನ್ನು ಛಲಪಿಸುತ್ತಾ ನಿಲ್ತಾನೆ. ಸುದಕ್ಷಿಣನ ಪ್ರಚೋದನೆಯಿಂದ ರಾಕ್ಷಸನು ರಾಜಧಾನಿ ದ್ವಾರಕೆಯತ್ತ ತನ್ನ ಸಂಗಾತಿಗಳಾದ 100 ಪ್ರೇತಗಳೊಡನೆ ಹೊರಡ್ತಾನೆ. ಅವನು ಆಕಾಶವನ್ನೆಲ್ಲ ಬೂದಿ ಮಾಡುವಂತೆ ಕಾಣ್ತದೆ. ಅವನ ಪದಘಾಸಕ್ಕೆ ಈ ಭೂಮಿಯೇ ನಡುಗಿ ಬಿಡ್ತದೆ. ದ್ವಾರಕೆಯನ್ನು ಪ್ರವೇಶಿಸಿದಾಗ ಕಾಲ್ಗಿಚ್ಚಿನ ಕಾಲದಲ್ಲಿ ಪ್ರಾಣಿಗಳೆಲ್ಲ ದಿಕ್ಕು ಕೆಟ್ಟು ದ್ವಾರಕೆಯ ನಿವಾಸಿಗಳು ಕೂಡ ದಿಕ್ಕು ಕೆಡ್ತಾರೆ. ಈಗ ಕೃಷ್ಣನ ಅರಮನೆಯ ಸಭಾಗೃಹದಲ್ಲಿ ಚದುರಂಗದ ಆಟ ಅದನ್ನು ಆಡ್ತಾ ಇದ್ರು. ಕೃಷ್ಣ ಕೂಡ ದ್ವಾರಕೆಯ ನಿವಾಸಿಗಳೆಲ್ಲ ಅಲ್ಲಿಗೆ ಬಂದು ಹೇಳ್ತಾರೆ, 3 ಜಗತ್ತಿನ ಪ್ರಭುವೆ, ಬೆಂಕಿಯಂತಹ ರಾಕ್ಷಸನೊಬ್ಬನು ದ್ವಾರಕೆಯನ್ನು ಸುಟ್ಟು ಬಿಡಲು ಬರ್ತಾ ಇದ್ದಾನೆ. ದಯವಿಟ್ಟೀಗ ನಮ್ಮನ್ನು ಕಾಪಾಡು. ಹೀಗೆ ದ್ವಾರಕೆಯ ಪೌರರೆಲ್ಲ ಕೃಷ್ಣನ ಬಳಿಗೆ ಬಂದು ಆ ಇಡೀ ನಗರವನ್ನು ನಾಶ ಮಾಡಲು ಆಗ ತಾನೇ ಬಂದ ನಗರದಲ್ಲಿ ಕಾಣಿಸಿಕೊಂಡಂತಹ ಆ ಬೆಂಕಿಯಂತಹ ರಾಕ್ಷಸನಿಂದ ತಮ್ಮನ್ನು ಕಾಪಾಡಬೇಕು ಅಂತೇಳಿ ಬೇಡಿಕೊಳ್ತಾನೆ. ತನ್ನ ಭಕ್ತರನ್ನು ನಿಶ್ಚಯವಾಗಿ ಕಾಪಾಡುವ ಕೃಷ್ಣನು ಈ ಅಗ್ನಿಯಂತಹ ರಾಕ್ಷಸನ ಬರುವಿಕೆಯಿಂದ ದ್ವಾರಕೆಯ ಜನರೆಲ್ಲ ಕಳವಳಗೊಂಡಿದ್ದಾರೆ. ಅವನು ಮುಗುಳ್ನಗ್ತಾನೆ. ನಕ್ಕು ಹೇಳ್ತಾನೆ, ಹೆದರಿಕೊಳ್ಬೇಡಿ, ನಾನು ನಿಮ್ಮನ್ನು ಕಾಪಾಡ್ತೇನೆ ಎಂದು ಭರವಸೆಯನ್ನು ಕೊಡ್ತಾನೆ. ಈಗ ಆ ದೇವೋತ್ತಮ ಪರಮಪುರುಷ ಕೃಷ್ಣ ಅವನು ಎಲ್ಲ ಕಡೆ ಕೂಡ ಇದ್ದಾನೆ. ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡ ಇದ್ದಾನೆ, ಹೊರಗಡೆ ಬ್ರಹ್ಮಾಂಡದಲ್ಲಿ ಕೂಡ ಇದ್ದಾನೆ. ಈ ಬೆಂಕಿಯಂತಹ ರಾಕ್ಷಸನು ನನ್ನು ಶಿವನು ಸೃಷ್ಟಿ ಮಾಡಿದ್ದಾನೆ ಎಂದು ಅವನಿಗೆ ಗೊತ್ತಾಗ್ತದೆ, ಅರ್ಥ ಆಗ್ತದೆ. ರಾಕ್ಷಸನನ್ನು ಈ ಸೋಲಿಸಲು ಅವನು ಸುದರ್ಶನ ಚಕ್ರವನ್ನು ತೆಗೆದುಕೊಳ್ತಾನೆ. ಅಗತ್ಯವಾದುದನ್ನು ಮಾಡುವಂತೆ ಅದಕ್ಕೆ ಹೇಳ್ತಾನೆ. ಸುದರ್ಶನ ಚಕ್ರವು ಲಕ್ಷಾಂತರ ಸೂರ್ಯರ ಪ್ರಭೆಯಿಂದ ಕೂಡಿ ಬಂದಿತ್ತು. ಈ ಪ್ರಳಯ ಕಾಲದ ಅಗ್ನಿಯಷ್ಟು ಅದರ ಶಾಖ ಇತ್ತು. ತನ್ನದೇ ಆದ ಉಜ್ವಲ ಪ್ರಭೆಯಿಂದ ಸುದರ್ಶನ ಚಕ್ರ ಭೂಮಿಯ ಮೇಲೆ ಮತ್ತು ಆಕಾಶದಲ್ಲಿ ಇಡೀ ವಿಶ್ವವನ್ನೇ ಬೆಳಗಲು ಪ್ರಾರಂಭಿಸ್ತದೆ. ನಂತರ ಸುದರ್ಶನ ಚಕ್ರವು ಶಿವನು ಸೃಷ್ಟಿಸಿದ ಆ ಬೆಂಕಿಯುಗುಳುವ ರಾಕ್ಷಸನನ್ನು ಮಂಜುಗಡ್ಡೆಯಂತೆ ಶೀತಲ ಮಾಡ್ತಾ ಅದು ಹೋಯಿತು. ಹೀಗೆ ಕೃಷ್ಣನ ಸುದರ್ಶನ ಚಕ್ರವು ಬೆಂಕಿಯನ್ನು ಉಗುಳುವಂತಹ ರಾಕ್ಷಸನನ್ನು ತಡೆಯುತ್ತದೆ. ದ್ವಾರಕಾ ನಗರವನ್ನು ನಾಶ ಮಾಡುವ ಪ್ರಯತ್ನದಲ್ಲಿ ಸೋತು ಅವನು ಹಿಂದಿರುಗುತ್ತಾನೆ. ಇಲ್ಲಿ ದ್ವಾರಕೆಯನ್ನು ಸುಡುವ ಪ್ರಯತ್ನದಲ್ಲಿ ಸೋತು ಅವನು ಕಾಶಿರಾಜನ ರಾಜ್ಯವಾದ ವಾರಾಣಸಿಗೆ ಹಿಂದಿರುಗ್ತಾನೆ. ಹಿಂದಕ್ಕೆ ಬಂದದ್ರಿಂದ ಇಲ್ಲಿ ಪುರೋಹಿತರುಗಳು ನೇಮಿಸಿಕೊಂಡಿದ್ದ ಸುದಕ್ಷಿಣನು ಮಾಟ ಮಂತ್ರಗಳಲ್ಲಿ ಅವನಿಗೆ ನೆರವಾಗಿದ್ದ ಆ ಪುರೋಹಿತರು ಕಣ್ಣು ಕೋರೈಸುವ ಅವನ ಪ್ರಭೆಯಿಂದ ಸುಟ್ಟು ಬೂದಿ ಆಗ್ತಾರೆ. ಈ ತಂತ್ರದಲ್ಲಿ ನಿರ್ದೇಶಿಸಿರುವಂತೆ ಮಾಟ ಮಂತ್ರಗಳ ರೀತಿಗಳ ಪ್ರಕಾರ ಮಂತ್ರವು ಆ ಸತ್ರವನ್ನು ಕೊಲ್ಲದೆ ಹೋದ್ರೆ ಅದು ಯಾರನ್ನಾದ್ರೂ ಕೊಲ್ಲಲೇಬೇಕು. ಆದ್ರಿಂದ ಅದು ಯಾರು ಪ್ರಯೋಗಿಸಿದ್ದಾರೆ ಅವರನ್ನೇ ಕೊಲ್ತದೆ. ಈಗ ಇಲ್ಲಿ ಪ್ರಯೋಗಿಸಿದವನು ಸುದಕ್ಷಿಣ ಮತ್ತೆ ಅವನಿಗೆ ನೆರವಾಗಿದ್ದ ಆ ಪುರೋಹಿತರು. ಆದ್ರಿಂದ ಅವರೆಲ್ಲ ಇಲ್ಲಿ ಸುಟ್ಟು ಬೂದಿ ಆಗ್ತಾರೆ. ಹೀಗೆ ರಾಕ್ಷಸರ ರೀತಿ ಕೂಡ ಇದೆ. ರಾಕ್ಷಸರು ದೇವರನ್ನು ಕೊಲ್ಲಲು ಏನನ್ನಾದ್ರೂ ಸೃಷ್ಟಿಸ್ತಾರೆ, ಆದರೆ ಅವರ ಆಯುಧಗಳು ಅವರನ್ನೇ ಕೊಲ್ಲುತ್ತವೆ. ಹೀಗೆ ಇಲ್ಲಿ ಬೆಂಕಿಯನ್ನು ಉಗುಳುವ ರಾಕ್ಷಸ, ಅವನ ಹಿಂದೆ ಸುದರ್ಶನ ಚಕ್ರ ವಾರಣಾಸಿಯನ್ನು ಪ್ರವೇಶಿಸಿತು. ವಾರಣಾಸಿದ ನಗರವು ಬಹುಕಾಲದಿಂದ ತುಂಬಾ ಶ್ರೀಮಂತವಾಗಿತ್ತು. ದೊಡ್ಡ ನಗರ ಅದು. ಈಗಲೂ ವಾರಣಾಸಿ ನಗರವು ಬಹು ಶ್ರೀಮಂತ ಆಗಿದೆ ಅಂತೇಳಿ ಅದಕ್ಕೆ ಪ್ರಸಿದ್ಧವಾಗಿದೆ. ಭಾರತದ ಪ್ರಮುಖ ನಗರಗಳಲ್ಲಿ ಇದು ಕೂಡ ಒಂದು. ಆ ಕಾಲದಲ್ಲಿ ಅನೇಕ ದೊಡ್ಡ ದೊಡ್ಡ ಅರಮನೆಗಳು, ಸಭಾಗೃಹಗಳು, ಮಾರುಕಟ್ಟೆಗಳು, ಮಹಾದ್ವಾರಗಳು
ಅರಮನೆಗಳು ಮತ್ತೆ ಮಹಾದ್ವಾರಗಳ ಬಳಿಗಳೇ ಅದರ ಹತ್ತಿರ ರಸ್ತೆಗಳು ಸೇರುವಡೆಲೆಲ್ಲ ಪ್ರವಚನದ ವೇದಿಕೆಗಳು ಕೂಡ ಇದ್ದವು. ಖಜಾನೆ, ಆನೆಯ ಹಿಂಡುಗಳು, ಕುದುರೆಗಳು, ರಥಗಳು, ಕಣಜಗಳು ಮತ್ತೆ ತಿಂಡಿ ತೀರ್ಥಗಳನ್ನು ತುಂಬಿದ ಸ್ಥಳಗಳು ಅದಾಗಿದ್ದವು. ತಿಂಡಿ ತೀರ್ಥಗಳನ್ನು ಹಂಚುವ ಸ್ಥಳಗಳಾಗಿದ್ದವು. ವಾರಣಾಸಿ ನಗರವು ಬಹುಕಾಲದಿಂದ ಈ ಎಲ್ಲಾ ಪ್ರಾಪಂಚಿಕ ಶ್ರೀಮಂತಿಕೆಗಳಿಂದ ಅದು ತುಂಬಿ ಹೋಗಿತ್ತದು. ಆದರೆ ಇಲ್ಲಿ ಕಾಶಿಯ ರಾಜನು ಮತ್ತೆ ಅವನ ಮಗ ಸುದಕ್ಷಿಣ ಕೃಷ್ಣನ ವೈರಿಗಳವರು. ಆದ್ರಿಂದ ಸುದರ್ಶನ ಚಕ್ರ ಬಂದು ಈ ಎಲ್ಲ ಸ್ಥಳಗಳನ್ನು ಎಲ್ಲ ಸುಟ್ಟು ಮಾಡಿ ಇಡೀ ನಗರವನ್ನೇ ನಾಶ ಮಾಡಿ ಹಾಕಿತು. ಈ ಆನಿ ಈಗಿನ ಆ ಬಾಂಬು ಆ ಆನಿಗಳಿಗಿಂತ ಕೂಡ ಇದು ವಿನಾಶಕಾರಿಯಾಗಿತ್ತು. ತನ್ನ ಕರ್ತವ್ಯವನ್ನು ಮುಗಿಸಿ ಸುದರ್ಶನ ಚಕ್ರ ದ್ವಾರಕೆಯಲ್ಲಿದ್ದ ತನ್ನ ಒಡೆಯ ಕೃಷ್ಣನ ಬಳಿಗೆ ಹೋಗ್ತದೆ. ಕೃಷ್ಣ ಸುದರ್ಶನ ಚಕ್ರವನ್ನು ವಾರಣಾಸಿಯನ್ನು ನಾಶ ಮಾಡಿದ ಆ ನಿರೂಪಣೆ ಅದು ಅಲೌಕಿಕವಾದದ್ದು, ಮಂಗಳಕರವಾದದ್ದು. ಶ್ರದ್ಧೆಯಿಂದ ಲಕ್ಷ್ಯವಿಟ್ಟು ಈ ಕಥೆಯನ್ನು ಯಾರು ಕೇಳ್ತಾರೋ, ಯಾರು ನಿರೂಪಿಸಿರ್ತಾರೋ ಅವರ ಎಲ್ಲಾ ಪಾಪ ಕರ್ಮಗಳಿಂದ ಮುಕ್ತರಾಗ್ತಾರೆ. ಇದು ಈ ಕಥೆಯನ್ನು ಪರೀಕ್ಷಿತ ಮಹಾರಾಜನಿಗೆ ನಿರೂಪಿಸಿದ ಸುಖಮುನಿಗಳು ಕೊಟ್ಟ ಅಂತಹ ಆಶ್ವಾಸನೆ. ಪೌಂಡ್ರಕ ಮತ್ತು ಕಾಶಿರಾಜನ ಉದ್ಧಾರ ಎಂಬ 65ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ ಓದಿ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ 108. ಮ್ಯೂಟ್ ಆಗಿದ್ದೀರಾ? ವಿಡಿಯೋ ಆನ್ ಆಗಿದೆ, ಮ್ಯೂಟ್ ಆಗಿದ್ದೀರಾ? ಆಯ್ತು ಮಾತಾಜಿ. ಓಕೆ, ಹೇಳಿ. ಮಹಾವಾನರ ದ್ವಿವಿಧನಿಗೆ ಮುಕ್ತಿ. ಶುಕಮುನಿಗಳು ಕೃಷ್ಣನ ಅಲೌಕಿಕ ಲೀಲೆಗಳನ್ನು ಗುಣಗಳನ್ನು ವಿವರಿಸುತ್ತಿದ್ದಾಗ ಅವರ ಮಾತುಗಳನ್ನು ಕೇಳಿ ಪರೀಕ್ಷಿತ್ ಮಹಾರಾಜನಿಗೆ ಬಹು ಉತ್ಸಾಹ ಬಂದಿತು. ಅವನಿಗೆ ಇನ್ನೂ ಕೇಳಬೇಕೆಂಬ ಆಸೆಯಾಯಿತು. ಶುಕಮುನಿಗಳು ಬಲರಾಮನು ಕೊಂದ ದ್ವಿವಿಧ ಎನ್ನುವ ವಾನರನ ಕಥೆಯನ್ನು ನಿರೂಪಿಸಿದನು. ಈ ವಾನರನು ಭೌಮಾಸುರನ ಅಥವಾ ನಕರಾಸುರನ ಆಪ್ತ ಸ್ನೇಹಿತ. ನರಕಾಸುರರನ್ನು ಪ್ರಪಂಚದ ಎಲ್ಲಾ ಭಾಗಗಳಿಂದ 16,000 ಮಂದಿ ರಾಜಕುಮಾರಿಯರನ್ನು ಅಪಹರಿಸಿಕೊಂಡು ಬಂದದ್ದರಿಂದ ಕೃಷ್ಣನು ಅವನನ್ನು ಕೊಂದನು. ದ್ವಿವಿಧನು ಸುಗ್ರೀವ ರಾಜನ ಮಂತ್ರಿ. ಅವನ ಸೋದರ ಮೈದನು ಬಹು ಬಲಶಾಲಿಯಾದ ವಾನರಾಜ. ಕೃಷ್ಣನು ಬಹುರನ್ನು ಕೊಂದನು ಎನ್ನುವ ಸುದ್ದಿಯನ್ನು ಕೇಳಿ ಅವನ ಸಾವಿಗೆ ಮುಯಿ ತೀರಿಸಲು ದೇಶದಲ್ಲೆಲ್ಲ ತೊಂದರೆಯನ್ನುಂಟು ಮಾಡಬೇಕೆಂದು ದ್ವಿವಿಧನು ಯೋಚಿಸಿದನು. ಅವನು ಮಾಡಿದ ಮೊದಲ ಕೆಲಸವೆಂದರೆ ಹಳ್ಳಿಗಳಲ್ಲಿ, ನಗರಗಳಲ್ಲಿ, ಕೈಗಾರಿಕೆಗಳ ಮತ್ತು ಹರೇ ಕೃಷ್ಣ. ಬೇರೆ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಇದಾ? ಓಕೆ ಓಕೆ. ನಾನು ಹೇಳ್ತೀನಿ ಮಾತಾಜಿ. ಸಿಗ್ನಲ್ ಇದೆಯಾ ಮಾತಾಜಿ? ಓದಿ ಮೊದ್ಲ ಮಾತಾಜಿ ಓದಿ, ಸಿಗ್ನಲ್ ಇದ್ರೆ ಓದಿ. ತೀನ್ ಮಾತಾಜಿ. ಮೊದಲ ಕೆಲಸವೆಂದರೆ ಹಳ್ಳಿಗಳಲ್ಲಿ, ನಗರಗಳಲ್ಲಿ, ಕೈಗಾರಿಕೆಗಳ ಮತ್ತು ಗಣಿಗಳ ಪ್ರದೇಶದಲ್ಲಿ ಬೆಂಕಿ ಇಡುವುದು. ಹಸುಗಳನ್ನು ಪಾಲಿಸುತ್ತಾ ಕ್ಷೀರ ಕ್ಷೇತ್ರಗಳನ್ನು ನಡೆಸುತ್ತಿದ್ದ ವ್ಯಾಪಾರಿಗಳ ಮನೆ ಇಟ್ಟನು. ಒಮ್ಮೊಮ್ಮೆ ಅವನು ದೊಡ್ಡದೊಂದು ಪರ್ವತವನ್ನು ಉಡುಮೇಲು ಮಾಡಿ ಅದನ್ನು ತುಂಡು ತುಂಡು ಮಾಡುವನು. ಹೀಗೆ ಅವನು ಇಡೀ ದೇಶದಲ್ಲಿ ಮತ್ತು ಮುಖ್ಯವಾಗಿ ರಾತೆವಾರ್ ಪ್ರದೇಶದಲ್ಲಿ ಮಹಾಕ್ಷೋಭೆಯನ್ನುಂಟು ಮಾಡಿದನು. ದ್ವಾರಕ ನಗರವು ಕಾತವಾರ್ ಪ್ರದೇಶದಲ್ಲಿತ್ತು. ಕೃಷ್ಣನು ಆ ನಗರದಲ್ಲಿ ವಾಸ ಮಾಡುತ್ತಿದ್ದರಿಂದ ತ್ರಿವಿಧನು ನಿರ್ದಿಷ್ಟವಾಗಿ ಅದನ್ನು ಶೋಭೆಗೆ ಗುರಿ ಮಾಡಿದನು. ಸಾಕ ಮಾತಾಜಿ? ಓದಿ ಓದಿ ಒಂದು ಪ್ಯಾರ. ಸಾಕ ಮಾತಾಜಿ? ಇದು ಒಂದು ಓದಿ ಮಾತಾಜಿ. ತ್ರಿವಿಧನಿಗೆ 10,000 ಆನೆಗಳ ಬಲ. ಕೆಲವೊಮ್ಮೆ ಅವನು ತ್ರಿವಿಧನಿಗೆ 10,000 ಆನೆಗಳ ಬಲ. ಕೆಲವೊಮ್ಮೆ ಅದನ್ನು ಸಮುದ್ರ ತೀರಕ್ಕೆ ಹೋಗಿ ತನ್ನ ಬಲಶಾಲಿ ಕೈಗಳಿಂದ ಸಮುದ್ರದಲ್ಲಿ ಎಷ್ಟೊಂದು ಶೋಭೆಯನ್ನು ಉಂಟು ಮಾಡುತ್ತಿದ್ದೇನೆಂದರೆ ಅಕ್ಕಪಕ್ಕದ ಹಳ್ಳಿಗಳು ಮತ್ತು ನಗರಗಳೆಲ್ಲ ಪ್ರವಾಹವು ಉಂಟಾಗುವು. ಅವನು ಋಷಿಗಳ ಮತ್ತು ಪ್ರಜ್ಞರ ಆಶ್ರಮಗಳಿಗೆ ಹೋಗಿ ಅವರ ಸುಂದರವಾದ ಉದ್ಯಾನವನಗಳನ್ನು, ಹಣ್ಣಿನ ತೋಟವನ್ನು ನಾಶ ಮಾಡುವನು. ಹೀಗೆ ಅವನು ಕ್ಷೋಭೆಯನ್ನು ಉಂಟು ಮಾಡುತ್ತಿದ್ದು ಮಾತ್ರವಲ್ಲ, ಅವನು ಯಜ್ಞ ವೇದಿಕೆಗಳಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡುತ್ತಿದ್ದನು. ಹೀಗೆ ಇಡೀ ವಾತಾವರಣವನ್ನೇ ಮಲಿನ ಮಾಡುತ್ತಿದ್ದನು. ಸ್ತ್ರೀ ಪುರುಷರನ್ನು ಅವರ ವಾಸಸ್ಥಳದಿಂದ ಅಪಹರಿಸಿಕೊಂಡು ಹೋಗಿ ಪರ್ವತಗಳ ಗುಹೆಗಳಲ್ಲಿ ಇಟ್ಟು ಬಿಡುತ್ತಿದ್ದನು. ಭೃಂಗಿ ಕೀಟವು ಅನೇಕ ನೊಣಗಳನ್ನು, ಕೀಟಗಳನ್ನು ತೆಗೆದುಕೊಂಡು ಹೋಗಿ ತಾನು ವಾಸ ಮಾಡುವ ಮರದಲ್ಲಿನ ರಂಧ್ರಗಳಲ್ಲಿ ಇಡುವಂತೆ ತ್ರಿವಿಧನು ಸ್ತ್ರೀ ಪುರುಷರನ್ನು ಗುಹೆಗಳಲ್ಲಿಟ್ಟು ಅವುಗಳ ದ್ವಾರಗಳನ್ನು ಬಂಡೆಗಳಿಂದ ಮುಚ್ಚಿಬಿಡುತ್ತಿದ್ದನು. ಹೀಗೆ ಅವನು ಸತತವಾಗಿ ನಾಡಿನ ಕಾನೂನುಗಳನ್ನು, ವ್ಯವಸ್ಥೆಗಳನ್ನು ಅಲಕ್ಷ್ಯ ಮಾಡುತ್ತಿದ್ದನು. ಇಷ್ಟು ಮಾತ್ರವಲ್ಲ, ಅನೇಕ ಶ್ರೀಮಂತ ಮನೆತನಗಳ ಹೆಂಗಸರ ಮೇಲೆ ಅತ್ಯಾಚಾರ ಮಾಡಿ ಅವರನ್ನು ಹಾಳು ಮಾಡುತ್ತಿದ್ದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ. ಗೀತಾ ಆರ್ ಕೋಡಿಕಲ್ ಓದಿ. ಅಲ್ಲ ಮಾತಾಜಿ, ಹೌದು, ನಾಡಿನಲ್ಲೆಲ್ಲ ನಾಡಿನಲ್ಲೆಲ್ಲ ಹೀಗೆ ಮಹಾ ಶೋಭೆಯನ್ನುಂಟು ಮಾಡುತ್ತಿದ್ದಾಗ ಆಗಾಗ ಅವನಿಗೆ ರೈವತಕ ಪರ್ವತದಿಂದ ಮಧುರವಾದ ಸಂಗೀತವು ಕೇಳಿ ಬರುತ್ತಿತ್ತು. ಆದ್ದರಿಂದ ಅವನು ಆ ಪರ್ವತ ಪ್ರದೇಶವನ್ನು ಹೊಕ್ಕನು. ಅಲ್ಲಿ ಬಲರಾಮನು ಹಲವಾರು ಸುಂದರ ತರುಣಿಯರ ಸಹವಾಸದಲ್ಲಿ ಸಂತೋಷ ಪಡುತ್ತಾ ಹಾಡುತ್ತಿದ್ದುದನ್ನು ಮತ್ತು ನರ್ತಿಸುತ್ತಿದ್ದುದನ್ನು ನೋಡಿದನು. ಬಲರಾಮನು ಕಮಲದ ಹೂಗಳ ಮಾಲೆಯಿಂದ ಅಲಂಕೃತನಾಗಿದ್ದನು. ಅವನ ದೇಹದ ಅಂಗಾಂಗಗಳೆಲ್ಲ ಸುಂದರವಾಗಿದ್ದವು. ಬಲರಾಮನ ಸುಂದರವಾದ ದೇಹ ಲಕ್ಷಣಗಳು ದ್ವಿವಿಧನ ಮನಸ್ಸನ್ನು ಸೆಳೆದವು. ಹಾಗೆಯೇ ಸುಂದರ ವಸ್ತ್ರಗಳನ್ನುಟ್ಟು ಹೂಗಳಿಂದ ಅಲಂಕೃತರಾಗಿದ್ದ ಯುವತಿಯರೆಲ್ಲ ಬಹು ಸುಂದರಿಯರಾಗಿದ್ದರು. ವಾರುಣಿ ಪಾನೀಯವನ್ನು ಕುಡಿದು ಬಲರಾಮನು ಸಂಪೂರ್ಣವಾಗಿ ಮತ್ತನಾಗಿದ್ದಂತೆ ಕಾಣುತ್ತಿತ್ತು. ಮದ್ಯದಿಂದ ಮತ್ತನಾಗಿದ್ದ ಸ್ಥಿತಿಯಲ್ಲಿ ಅವನ ಕಣ್ಣುಗಳು ಹೊರಳುತ್ತಿದ್ದವು. ಬಲರಾಮನು ಹಲವು ಹೆಣ್ಣು ಆನೆಗಳ ಮಧ್ಯೆ ಇರುವ ಸಲಗನಂತೆ ಕಾಣುತ್ತಿದ್ದನು. ದ್ವಿವಿಧನೆಂಬ ಈ ವಾನರನಿಗೆ ಮರಗಳನ್ನು ಹತ್ತುವ ಮತ್ತು ರೆಂಬೆಯಿಂದ ರೆಂಬೆಗೆ ಹಾರುವ ಸಾಮರ್ಥ್ಯವಿತ್ತು. ಕೆಲವೊಮ್ಮೆ ಅವನು ರೆಂಬೆಗಳನ್ನು ತಟ್ಟನೆ ಜಗ್ಗುತ್ತಿದ್ದನು. ಇದರಿಂದ ಕಿಲಕಿಲ ಎಂದು ವಿಚಿತ್ರ ಶಬ್ದವಾಗಿ ಬಲರಾಮನ ಸಂತೋಷಕ್ಕೆ ಭಂಗವಾಗುತ್ತಿತ್ತು. ಕೆಲವೊಮ್ಮೆ ಅವನು ಮಹಿಳೆಯರ ಮುಂದೆ ಬಂದು ವಿಧವಾದ ಅಂಗಚೇಷ್ಟೆಗಳನ್ನು ಮಾಡುತ್ತಿದ್ದನು. ಸ್ವಭಾವದಿಂದಲೇ ತರುಣಿಯರು ಎಲ್ಲವನ್ನೂ ನಗುತ್ತಾ ತಮಾಷೆ ಮಾಡುತ್ತಾ ತೆಗೆದುಕೊಳ್ಳುತ್ತಾರೆ. ವಾನರನು ಅವರ ಮುಂದೆ ಬಂದಾಗ ಅವನನ್ನು ಅವರು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ, ಆದರೆ ಸುಮ್ಮನೆ ನಕ್ಕು ಬಿಟ್ಟರು. ಆದರೆ ವಾನರನು ಎಷ್ಟು ಹೊರಟನೆಂದರೆ ಬಲರಾಮನ ಎದುರಿನಲ್ಲೇ ಸ್ತ್ರೀಯರಿಗೆ ತನ್ನ ದೇಹದ ಕೆಳಭಾಗಗಳನ್ನು ತೋರಿಸಿದನು. ಒಮ್ಮೊಮ್ಮೆ ಅವನು ಮುಂದೆ ಬಂದು ಹುಬ್ಬುಗಳನ್ನು ಆಡಿಸುತ್ತಾ ಹಲ್ಲು ಕಿರಿಯುತ್ತಿದ್ದನು. ಬಲರಾಮನ ಎದುರಿನಲ್ಲಿಯೇ ಸ್ತ್ರೀಯರಿಗೆ ಅಗೌರವವನ್ನು ತೋರಿದನು. ಬಲರಾಮನ ಹೆಸರು ಅವನ ಬಹು ಬಲಶಾಲಿ ಎನ್ನುವುದನ್ನು ಮಾತ್ರವಲ್ಲ, ತನ್ನ ಅಸಾಧಾರಣ ಬಲವನ್ನು ತೋರಿಸುವುದರಲ್ಲಿ ಅವನಿಗೆ ಸಂತೋಷ ಎನ್ನುವುದನ್ನು ಸೂಚಿಸುತ್ತದೆ. ಅವನು ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ದ್ವಿವಿಧನ ಮೇಲೆ ಎಸೆದನು. ಆದರೆ ವಾನರನು ಬಹು ಜಾಣ್ಮೆಯಿಂದ ತಪ್ಪಿಸಿಕೊಂಡನು. ಬಲರಾಮನಿಗೆ ಅಪಮಾನ ಮಾಡಲೆಂದು
ವಾನರನು ವಾರುಣಿಯನ್ನು ಇಟ್ಟಿದ್ದ ಮಣ್ಣಿನ ಮಡಕೆಯನ್ನು ತೆಗೆದುಕೊಂಡು ಹೋದನು. ಹೀಗೆ ಉನ್ಮತ್ತನಾದ ದ್ವಿವಿಧನು ತನ್ನ ಶಕ್ತಿಯು ಮಿತವಾಗಿದ್ದರೂ ಬಲರಾಮನು ಅವನ ಜೊತೆಗಿದ್ದ ಸ್ತ್ರೀಯರು ಧರಿಸಿದ್ದ ಬೆಲೆ ಬಾಳುವ ವಸ್ತ್ರಗಳನ್ನು ಹರಿದು ಹಾಕಲು ಪ್ರಾರಂಭಿಸಿದನು. ಅವನಿಗೆ ಎಷ್ಟೊಂದು ದುರಹಂಕಾರವು ಬಂದಿತೆಂದರೆ ತನ್ನನ್ನು ದಂಡಿಸಲು ಬಲರಾಮನು ಏನನ್ನೂ ಮಾಡಲಾರೆ ಎಂದು ಭಾವಿಸಿ ಬಲರಾಮನಿಗೂ ಅವನ ಸಂಗಾತಿಗಳಿಗೂ ಅಪಮಾನವನ್ನು ಮಾಡುತ್ತಲೇ ಇದ್ದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಗೀತಾ ಎಂ ಮಾತಾಜಿ ಅವರು ಇಲ್ಲದಿದ್ರೆ ಪ್ರಭಾವತಿ ಮಾತಾಜಿ ಓದಿ. ಓದ್ತಾನೆ. ವಾನರನು ಮಾಡುತ್ತಿದ್ದ ಕ್ಷೋಭೆಯನ್ನು ಬಲರಾಮನು ಕಣ್ಣಾರೆ ಕಂಡನು. ಅವನು ನಾಡಿನಲ್ಲೆಲ್ಲ ಆಗಲೇ ಅನೇಕ ಪುಂಡುತನದ ಕೆಲಸಗಳನ್ನು ಮಾಡಿದ್ದನು ಎಂದು ಕೇಳಿದನು. ಬಹು ಸಿಟ್ಟಿನಿಂದ ಅವನು ದ್ವಿವಿಧನನ್ನು ಕೊಲ್ಲಲು ತೀರ್ಮಾನಿಸಿದನು. ಕೂಡಲೇ ಅವನು ತನ್ನ ಗದೆಯನ್ನು ಎತ್ತಿಕೊಂಡನು. ಬಲರಾಮನು ತನ್ನ ಮೇಲೆ ಆಕ್ರಮಣ ಮಾಡುತ್ತಾನೆ ಎಂದು ವಾನರನಿಗೆ ಗೊತ್ತಾಯಿತು. ಅವನು ದೊಡ್ಡದೊಂದು ಮರವನ್ನು ಬುಡಸಹಿತ ಕಿತ್ತು ಬಹು ಶಕ್ತಿಯನ್ನು ಬಳಸಿ ಬಲರಾಮನ ತಲೆಗೆ ಹೊಡೆದನು. ಆದರೆ ಬಲರಾಮನು ಮರವನ್ನು ಕೈಯಲ್ಲಿ ಹಿಡಿದುಕೊಂಡನು ಮತ್ತು ದೊಡ್ಡ ಪರ್ವತದಂತೆ ಶಾಂತನಾಗಿದ್ದನು. ಪ್ರತೀಕಾರ ಮಾಡಲು ಅವನು ಸುನಂದ ಎನ್ನುವ ತನ್ನ ಗದೆಯನ್ನು ತೆಗೆದುಕೊಂಡು ವಾನರರನ್ನು ಬಡಿಯಲು ಪ್ರಾರಂಭಿಸಿದನು. ವಾನರನ ತಲೆಗೆ ತುಂಬಾ ಪೆಟ್ಟಾಯಿತು. ಅವನ ತಲೆಯಿಂದ ರಕ್ತದ ಪ್ರವಾಹವು ಹರಿಯಲಾರಂಭಿಸಿತು. ಆದರೆ ದೊಡ್ಡ ಪರ್ವತದಿಂದ ಬರುವ ದೊಡ್ಡ ವೃಕ್ಷವನ್ನು ಬಲರಾಮನ ಪ್ರವಾಹದಂತೆ ತಂದಿಟ್ಟಿದ್ದೇನೆ. ಗೊತ್ತಾಯ್ತು. ಆದರೆ ದೊಡ್ಡ ಪರ್ವತದಿಂದ ಬರುವ ಪ್ರವಾಹದಂತೆ ಈ ರಕ್ತದ ಪ್ರವಾಹವು ಅವನ ಸೌಂದರ್ಯವನ್ನು ಹೆಚ್ಚಿಸಿತು. ಬಲರಾಮನ ಗದೆಯ ಪೆಟ್ಟಿನಿಂದ ಅವನು ಸ್ವಲ್ಪವೂ ವಿಚಲಿತನಾಗಲಿಲ್ಲ. ಪ್ರತಿಯಾಗಿ ಅವನು ಇನ್ನೊಂದು ದೊಡ್ಡ ವೃಕ್ಷವನ್ನು ಬುಡಮೇಲು ಮಾಡಿ ಅದರ ಎಲೆಯನ್ನೆಲ್ಲ ಕಿತ್ತು ಅದರಿಂದ ಬಲರಾಮನ ತಲೆಗೆ ಹೊಡೆಯಲು ಪ್ರಾರಂಭಿಸಿದನು. ಆದರೆ ಬಲರಾಮನು ತನ್ನ ಗದೆಯಿಂದ ಮರವನ್ನು ತುಂಡು ತುಂಡು ಮಾಡಿದನು. ವಾನರನಿಗೆ ಬಹು ಕೋಪ ಬಂದು ಇನ್ನೊಂದು ಮರವನ್ನು ಕಿತ್ತು ಬಲರಾಮನ ದೇಹವನ್ನು ಪ್ರಹರಿಸಲು ಪ್ರಾರಂಭಿಸಿದನು. ಬಲರಾಮನು ಮತ್ತೆ ಮರವನ್ನು ತುಂಡು ತುಂಡು ಮಾಡಿದನು. ಹೀಗೆ ಕಾಳಗವು ಮುಂದುವರಿಯಿತು. ಬಲರಾಮನನ್ನು ಹೊಡೆಯಲು ವಾನರನು ದೊಡ್ಡ ಮರವನ್ನು ಕಿತ್ತಿದಂತೆಲ್ಲ ಬಲರಾಮನು ತನ್ನ ಗದೆಯಿಂದ ಹೊಡೆದು ಅದನ್ನು ತುಂಡು ತುಂಡು ಮಾಡುತ್ತಿದ್ದ. ವಾನರ ದ್ವಿವಿಧನು ಇನ್ನೊಂದು ದಿಕ್ಕಿನಲ್ಲಿದ್ದ ಇನ್ನೊಂದು ಮರವನ್ನು ಕಿತ್ತು ಮತ್ತೆ ಬಲರಾಮನ ಮೇಲೆ ಅದೇ ರೀತಿ ಆಕ್ರಮಣ ಮಾಡಿದನು. ಒಂದೇ ಸಮನೆ ನಡೆದ ಕಾಳಗದಿಂದ ಅರಣ್ಯವು ವೃಕ್ಷರಹಿತವಾಯಿತು. ಇನ್ನು ಮರಗಳೇ ಇಲ್ಲದಿದ್ದಾಗ ದ್ವಿವಿಧನು ಬೆಟ್ಟಗಳ ಸಹಾಯವನ್ನು ಪಡೆದು ದೊಡ್ಡ ಕಲ್ಲುಗಳನ್ನು ಮಳೆಯಂತೆ ಬಲರಾಮನ ಮೇಲೆ ಸುರಿಸಿದ. ಕ್ರೀಡೆಯಾಡುವ ಮನೋಭಾವದಲ್ಲಿದ್ದ ಬಲರಾಮನು ಆ ದೊಡ್ಡ ಕಲ್ಲುಗಳನ್ನು ಸಣ್ಣ ಕಲ್ಲುಗಳನ್ನಾಗಿ ತುಂಡು ಮಾಡಿದನು. ಮರಗಳು ಕಲ್ಲಿನ ಹಲಗೆಗಳು ಇಲ್ಲದೆ ಹೋದಾಗ ವಾನರನು ಬಲರಾಮನ ಮುಂದೆ ನಿಂತು ಮುಷ್ಟಿ ಪ್ರಹಾರ ಮಾಡಿದನು. ಬಹು ಬಲವನ್ನು ಪ್ರಯೋಗಿಸಿ ತನ್ನ ಮುಷ್ಟಿಗಳಿಂದ ಬಲರಾಮನ ಎದೆಗೆ ಗುದ್ದಿದನು. ಈಗ ಬಲರಾಮನಿಗೆ ತುಂಬಾ ಸಿಟ್ಟು ಬಂದಿತು. ವಾನರನು ತನ್ನನ್ನು ಕೈಗಳಿಂದ ಹೊಡೆಯುತ್ತಿದ್ದುದರಿಂದ ಬಲರಾಮನು ತನ್ನ ಆಯುಧಗಳಾದ ಗದೆ ಅಥವಾ ನೇಗಿಲಿನಿಂದ ಅವನನ್ನು ಹೊಡೆಯಲಿಲ್ಲ. ತನ್ನ ಮುಷ್ಟಿಯಿಂದ ಅವನು ವಾನರನ ಗ್ರೀವಾಸ್ಥಿಗೆ ಹೊಡೆದನು. ಈ ಹೊಡೆತವು ದ್ವಿವಿಧನಿಗೆ ಮಾರಕವಾಯಿತು. ಅವನು ರಕ್ತವನ್ನು ಕಾರಿಕೊಂಡು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದನು. ವಾನರನು ಬಿದ್ದಾಗ ಬೆಟ್ಟಗಳು ಅರಣ್ಯಗಳು ನಡೆಯುವಂತಾಯಿತು. ಈ ಭಯಂಕರ ಘಟನೆಯ ನಂತರ ಊರ್ಧ್ವ ಲೋಕಗಳ ಎಲ್ಲ ಸಿದ್ಧರು ಋಷಿಗಳು ಸಂತರು ಬಲರಾಮನ ಮೇಲೆ ಹೂಗಳನ್ನು ಸುರಿದರು. ಬಲರಾಮನ ಮಹಿಮೆಯನ್ನು ಘೋಷಿಸುವ ನಾದಗಳು ಕೇಳಿ ಬಂದವು. ಅವರೆಲ್ಲರೂ ಬಲರಾಮನಿಗೆ ಜಯವಾಗಲಿ, ನಾವು ನಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ನಿನ್ನ ಚರಣ ಕಮಲಗಳಿಗೆ ಅರ್ಪಿಸುತ್ತೇವೆ. ಈ ಮಹಾರಾಕ್ಷಸ ದ್ವಿವಿಧನನ್ನು ಕೊಂದು ನೀನು ಜಗತ್ತಿನಲ್ಲಿ ಒಂದು ಮಂಗಳ ಯುಗವನ್ನು ಪ್ರಾರಂಭಿಸಿದ್ದೀಯೇ ಎಂದು ಹೊಗಳಿದರು. ಆಕಾಶದಲ್ಲಿಯೂ ವಿಜಯದ ಸಂಭ್ರಮಗಳು ನಾದಗಳು ಕೇಳಿ ಬಂದವು.
ಮಹಾರಾಕ್ಷಸ ದ್ವಿವಿಧನನ್ನು ಕೊಂದು ಪುಷ್ಪವೃಷ್ಟಿಯಿಂದ ಮತ್ತು ಜಯಕಾರಗಳಿಂದ ಅರ್ಚಿತನಾಗಿ ಬಲರಾಮನು ತನ್ನ ರಾಜಧಾನಿ ದ್ವಾರಕೆಗೆ ಮರಳಿದನು. ಮಹಾವಾನರ ದ್ವಿವಿಧನಿಗೆ ಮುಕ್ತಿ ಎಂಬ 66ನೇ ಅಧ್ಯಾಯ ಮೇಲೆ ಕಾಣ್ತೀವಿ. ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಹಾವಾನರ ದ್ವಿವಿಧನಿಗೆ ಮುಕ್ತಿ 66 ಅಧ್ಯಾಯ. ಸುಖಮುನಿಗಳು ಇಲ್ಲಿ ಕೃಷ್ಣನ ಅಲೌಕಿಕ ಲೀಲೆಗಳನ್ನು ಗುಣಗಳನ್ನು ವಿವರಿಸುತ್ತಿರುವಾಗ ಅಲ್ಲಿ ಅವರ ಮಾತುಗಳನ್ನು ಕೇಳಿ ಪರೀಕ್ಷಿತ ಮಹಾರಾಜ ಅವನಿಗೆ ತುಂಬಾ ಉತ್ಸಾಹ ಬರ್ತದೆ. ಅವನು ಇನ್ನೂ ಕೇಳಬೇಕು ಎಂಬ ಆಸೆಯಲ್ಲಿರ್ತಾನೆ. ಸುಖಮುನಿಗಳು ಬಲರಾಮನು ಕೊಂದ ಆ ದ್ವಿವಿಧ ಎನ್ನುವ ವಾನರನ ಕಥೆಯನ್ನು ಇಲ್ಲಿ ಹೇಳ್ತಾರೆ. ಈ ವಾನರನು ಭೌಮಾಸುರ ಅಥವಾ ನರಕಾಸುರನ ಆಪ್ತ ಸ್ನೇಹಿತವನು. ನರಕಾಸುರನು ಅವನು ಪ್ರಪಂಚದ ಎಲ್ಲಾ ಭಾಗಗಳಿಂದ 16,000 ರಾಜಕುಮಾರಿಯನ್ನು ಅಪಹರಿಸಿಕೊಂಡು ಬಂದಿದ್ದರಿಂದ ಕೃಷ್ಣ ಅವನನ್ನು ಕೊಂದ. ದ್ವಿವಿಧನು ಸುಗ್ರೀವ ರಾಜನ ಮಂತ್ರಿಯಾಗಿದ್ದ. ಅವನ ಸೋದರ ಮೈಂದ್ರನ ಬಹು ಬಲಶಾಲಿಯಾಗಿದ್ದ ವಾನರ ರಾಜ ಕೃಷ್ಣನು ಭೌಮಾಸುರನನ್ನು ಕೊಂದನು ಎನ್ನುವ ಸುದ್ದಿ ಕೇಳಿ ಭೌಮಾಸುರನ ಸಾವಿಗೆ ಮುಯಿ ತೀರಿಸಬೇಕು ಅಂತ ಹೇಳಿ ದೇಶದಲ್ಲೆಲ್ಲ ಇವನು ತೊಂದರೆಯನ್ನು ಉಂಟು ಮಾಡ್ಲಿಕ್ಕೆ ಯೋಚಿಸ್ತಾನೆ. ಅವನು ಮಾಡಿದ ಮೊದಲ ಕೆಲಸ ಎಂದ್ರೆ ಹಳ್ಳಿಗಳಲ್ಲಿ, ನಗರಗಳಲ್ಲಿ, ಕೈಗಾರಿಕೆಗಳ ಮತ್ತು ಗಣಿಗಳ ಪ್ರದೇಶದಲ್ಲಿ ಬೆಂಕಿ ಇಡುವಂಥದ್ದು. ಹಸುಗಳನ್ನು ಪಾಲಿಸುತ್ತಾ ಕ್ಷೀರಕ್ಷೇತ್ರಗಳನ್ನು ನಡೆಸುತ್ತಿದ್ದ ವ್ಯಾಪಾರಿಗಳ ಮನೆಗಳಿಗೆಲ್ಲ ಬೆಂಕಿ ಇಡ್ತಿದ್ದ. ಒಮ್ಮೊಮ್ಮೆ ಅವನು ದೊಡ್ಡದೊಂದು ಪರ್ವತವನ್ನು ಬುಡಮೇಲು ಮಾಡಿ ಅದನ್ನು ತುಂಡು ತುಂಡಾಗಿ ಮಾಡ್ತಿದ್ದ. ಇಡೀ ದೇಶದಲ್ಲಿ ಮತ್ತೆ ಮುಖ್ಯವಾಗಿ ಕಾತೇವಾರ್ ಪ್ರದೇಶದಲ್ಲಿ ಮಹಾಶೋಭೆಯನ್ನು ಕೂಡ ಉಂಟು ಮಾಡಿದನು. ಇಲ್ಲಿ ದ್ವಾರಕ ನಗರವು ಕಾತೇವಾರ್ ಪ್ರದೇಶದಲ್ಲಿ ಇತ್ತು. ಕೃಷ್ಣನು ಆ ನಗರದಲ್ಲಿ ವಾಸ ಮಾಡುತ್ತಿದ್ದರಿಂದ ದ್ವಿವಿಧ ನಿರ್ದಿಷ್ಟವಾಗಿ ಅದನ್ನು ಶೋಭೆಗೆ ಗುರಿ ಮಾಡ್ತಾನೆ. ಈ ದ್ವಿವಿಧನಿಗೆ 10,000 ಆನೆಗಳ ಬಲ. ಕೆಲವೊಮ್ಮೆ ಅವನು ಸಮುದ್ರ ತೀರಕ್ಕೆ ಹೋಗ್ತಾನೆ. ತನ್ನ ಬಲಶಾಲಿ ಕೈಗಳಿಂದ ಸಮುದ್ರದಲ್ಲಿ ಎಷ್ಟೊಂದು ಶೋಭೆಯನ್ನು ಉಂಟು ಮಾಡುತ್ತಿದ್ದ ಅಂತ ಹೇಳಿದ್ರೆ ಅಕ್ಕಪಕ್ಕದ ಹಳ್ಳಿಗಳು, ನಗರಗಳು ಪ್ರವಾಹ ಉಂಟಾಗ್ತಿರ್ತದೆ. ಅವನು ಋಷಿಗಳ ಮತ್ತು ಪ್ರಾಜ್ಞರ ಆಶ್ರಮಗಳಿಗೆ ಹೋಗ್ತಾನೆ. ಸುಂದರವಾದ ಉದ್ಯಾನಗಳನ್ನು, ಹಣ್ಣಿನ ತೋಟಗಳನ್ನೆಲ್ಲ ನಾಶ ಮಾಡ್ತಾನೆ. ಹೀಗೆ ಅವನು ಶೋಭೆಯನ್ನು ಉಂಟು ಮಾಡ್ತಿದ್ದ, ತೋಟಗಳನ್ನು ನಾಶ ಮಾಡ್ತಿದ್ದ, ಮತ್ತೆ ಶೋಭೆಯನ್ನು ಉಂಟು ಮಾಡ್ತಿದ್ದ. ಯಜ್ಞ ವೇದಿಕೆಯಲ್ಲಿ ಎಲ್ಲ ಮಲಮೂತ್ರವನ್ನು ಮಾಡ್ತಿದ್ದ. ಇಡೀ ವಾತಾವರಣವನ್ನೇ ಮಲಿನಗೊಳಿಸ್ತಿದ್ದ. ಸ್ತ್ರೀ ಪುರುಷರನ್ನು ಅವರ ವಾಸಸ್ಥಳದಿಂದ ಅಪಹರಿಸಿಕೊಂಡು ಹೋಗ್ತಾನೆ. ಪರ್ವತಗಳ ಆ ಗುಹೆಯಲ್ಲಿ ಇಟ್ಟು ಬಿಡ್ತಿದ್ದ. ಭೃಂಗಿ ಎಂಬ ಕೀಟವು ಅಂತ ಅನೇಕ ಕೀಟಗಳನ್ನು ತೆಗೆದುಕೊಂಡು ಹೋಗಿ ತಾನು ವಾಸ ಮಾಡುವ ಮರದಲ್ಲಿನ ರಂಧ್ರಗಳಲ್ಲಿ ಇಟ್ಟು ದ್ವಿವಿಧನು ಸ್ತ್ರೀ ಪುರುಷರನ್ನು ಗುಹೆಯಲ್ಲಿ ಅವುಗಳ ದ್ವಾರಗಳನ್ನು ಬಂಡೆಗಳಿಂದ ಮುಚ್ಚಿಬಿಡ್ತಿದ್ದ. ಕೀಟಗಳನ್ನು ಹೋಗಿ ತಾನು ವಾಸ ಮಾಡುವ ಮರದ ರಂಧ್ರದಲ್ಲಿ ಇಡ್ತಿದ್ದ. ಸ್ತ್ರೀ ಪುರುಷರನ್ನೆಲ್ಲ ಗುಹೆಯಲ್ಲಿ ಇಟ್ಟು ದೊಡ್ಡ ಬಂಡೆಗಳಿಂದ ಮುಚ್ಚಿಡ್ತಿದ್ದ. ಸತತವಾಗಿ ಈ ನಾಡಿನ ಕಾನೂನುಗಳ ವ್ಯವಸ್ಥೆಯನ್ನೆಲ್ಲ ಅಲಕ್ಷ್ಯ ಮಾಡ್ತಿದ್ದ. ಇಷ್ಟು ಮಾತ್ರವಲ್ಲ, ಅನೇಕ ಶ್ರೀಮಂತ ಮನೆತನದ ಹೆಂಗಸರ ಮೇಲೆ ಅತ್ಯಾಚಾರ ಕೂಡ ಮಾಡ್ತಿದ್ದ. ನಾಡಿನಲ್ಲೆಲ್ಲ ಹೀಗೆ ಮಹಾಶೋಭೆಯನ್ನು ಉಂಟು ಮಾಡ್ತಿದ್ದಾಗ ಅವನಿಗೆ ರೈವತಕ ಆ ಪರ್ವತದಿಂದ ಮಧುರವಾದ ಒಂದು ಸಂಗೀತ ಕೇಳಿ ಬರ್ತದೆ. ಅವನು ಆ ಪರ್ವತ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ಬಲರಾಮ ಹಲವಾರು ಸುಂದರ ತರುಣಿಯರ ಸವಾಸದಲ್ಲಿ ಸಂತೋಷ ಪಡ್ತಾ ಆಡ್ತಿದ್ದುದನ್ನು ಮತ್ತೆ ನರ್ತಿಸುತ್ತಿದ್ದನ್ನು ನೋಡ್ತಾನೆ. ಬಲರಾಮನು ಕಮಲದ ಹೂಗಳ ಮಾಲೆಯಿಂದ ಅಲಂಕೃತ ಆಗಿದ್ದ. ಅವನ ದೇಹದ ಅಂಗಾಂಗಗಳೆಲ್ಲ ಸುಂದರ ಆಗಿತ್ತು. ಬಲರಾಮನ ಸುಂದರವಾದ ಈ ದೇಹದ ಲಕ್ಷಣಗಳು ಈ ದ್ವಿವಿಧನ ಮನಸ್ಸನ್ನು ಸೆಳೀತದೆ. ಹಾಗೆಯೇ ಅವನು ಸುಂದರ ವಸ್ತ್ರಗಳನ್ನು ಹುಟ್ಟಿದ್ದ, ಹೂಗಳಿಂದ ಅಲಂಕೃತ ಆಗಿದ್ದ. ಯುವತಿಯರೆಲ್ಲ ತುಂಬಾ ಸುಂದರಿಯರಾಗಿದ್ರು.
ಅವನು ವಾರುಣಿ ಪಾನೀಯವನ್ನು ಕುಡಿದು ಅಲ್ಲಿ ಬಲರಾಮ ಸಂಪೂರ್ಣವಾಗಿ ಮತ್ತನಾಗಿದ್ದಂತೆ ಹಾಗೆ ಕಾಣ್ತಿತ್ತು. ಮದ್ಯದಿಂದ ಮತ್ತನಾಗಿದ್ದ ಸ್ಥಿತಿಯಲ್ಲಿ ಅವನ ಕಣ್ಣುಗಳೆಲ್ಲ ಹುರಳಾಡ್ತಿತ್ತು. ಬಲರಾಮನು ಹಲವು ಹೆಣ್ಣು ಆನೆಗಳ ಮಧ್ಯೆ ಇರುವ ಸಲಗನಂತೆ ಅಲ್ಲಿ ಕಾಣ್ತಾ ಇದ್ದ. ಇಲ್ಲಿ ದೀವಿದನಿಗೆ ಈ ವಾನರನಿಗೆ ಮರಗಳನ್ನು ಹತ್ತುವ ಮತ್ತೆ ರೆಂಬೆಯಿಂದ ರೆಂಬೆಗೆ ಹಾರುವುದು, ಅಲ್ಲಿ ಕಿಲಕಿಲ ಅಂತೇಳಿ ಶಬ್ದ ಮಾಡುದು, ವಿಚಿತ್ರ ಶಬ್ದ ಮಾಡುವಾಗ ಬಲರಾಮನ ಸಂತೋಷಕ್ಕೆ ಅದು ಭಂಗ ತರ್ತಿತ್ತು. ಕೆಲವೊಮ್ಮೆ ಅವನು ಮಹಿಳೆಯರ ಮುಂದೆ ಬಂದು ವಿಧ ವಿಧವಾದ ಅಂಗಚೇಷ್ಟೆಗಳನ್ನೆಲ್ಲ ಮಾಡ್ತಿದ್ದ. ಸ್ವಭಾವದಿಂದಲೇ ತರುಣಿಯರು ಎಲ್ಲವನ್ನು ನಗು ನಗುತ್ತಾ ತಮಾಷೆ ಮಾಡ್ತಾ ಎಲ್ಲ ತೆಗೆದುಕೊಳ್ತಿದ್ರು. ವಾನರನು ಅವರ ಮುಂದೆ ಬಂದಾಗ ಅವನನ್ನು ಅವರು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಅವರು ಸುಮ್ಮನೆ ನಗ್ತಾರೆ. ಆದ್ರೆ ವಾನರ ಎಷ್ಟು ಹೊರಟ ಅಂತ ಹೇಳಿದ್ರೆ, ಬಲರಾಮನ ಎದುರಿನಲ್ಲೇ ಸ್ತ್ರೀಯರಿಗೆ ತನ್ನ ದೇಹದ ತಲೆಭಾಗವನ್ನು ತೋರಿಸ್ತಾನೆ. ಅವನು ಮುಂದೆ ಬಂದು ಆ ಹುಬ್ಬುಗಳನ್ನು ಆಡಿಸ್ತಾ ಹಲ್ಲು ಕಿರೀತಾ ಇದ್ದ. ಬಲರಾಮನ ಎದುರಿನಲ್ಲಿಯೇ ಸ್ತ್ರೀಯರಿಗೆ ಅಗೌರವವನ್ನು ತೋರ್ತಾನೆ. ಬಲರಾಮನ ಹೆಸರು, ಅವನು ಬಹು ಬಲಶಾಲಿ ಎನ್ನುವುದು ಮಾತ್ರವಲ್ಲ, ತನ್ನ ಅಸಾಧಾರಣ ಬಲವನ್ನು ತೋರಿಸುವುದರಲ್ಲಿ ಕೂಡ ಅವನಿಗೆ ಸಂತೋಷ ಎನ್ನುವುದನ್ನು ಅದು ಸೂಚಿಸ್ತದೆ. ಅವನ ಹೆಸರು, ಬಲರಾಮ ಹೆಸರು. ಅವನು ಒಂದು ದೊಡ್ಡ ಕಲ್ಲು ತೆಗೆದುಕೊಂಡು ತ್ರಿವಿಧನ ಮೇಲೆ ಎಸೆತಾನೆ. ಆದರೆ ಆ ವಾನರ ಬಹು ಜಾಣ್ಮೆಯಿಂದ ತಪ್ಪಿಸ್ಕೊಳ್ತಾನೆ. ಬಲರಾಮನಿಗೆ ಅಪಮಾನ ಮಾಡಬೇಕು ಅಂತೇಳಿ ವಾನರ ವಾರುಣಿಯನ್ನು ಇಟ್ಟಿದ್ದ ಮಣ್ಣಿನ ಮಡಕೆಯನ್ನು ತೆಗೆದುಕೊಂಡು ಹೋಗ್ತಾನೆ. ಹೀಗೆ ಉನ್ಮಾತನಾದ ದಿವಿದನು ತನ್ನ ಶಕ್ತಿಯ ಮಿತವಾಗಿದ್ರು ಕೂಡ ಬಲರಾಮನು ಅವನ ಜೊತೆಗಿದ್ದ ಸ್ತ್ರೀಯರು ಧರಿಸಿದ ಬೆಲೆಬಾಳುವ ವಸ್ತ್ರಗಳನ್ನು ಹರಿದು ಹಾಕಲಿಕ್ಕೆ ಪ್ರಾರಂಭಿಸ್ತಾನೆ. ಅವನಿಗೆ ಎಷ್ಟೊಂದು ದುರಹಂಕಾರ ಅಂತ ಬಂದಿತ್ತು ಅಂತ ಹೇಳಿದ್ರೆ, ಅವನನ್ನು ದಂಡಿಸಲು ಆ ಬಲರಾಮ ಏನನ್ನೂ ಮಾಡಲಾರ ಅಂತ ಹೇಳಿ ಭಾವಿಸ್ತಾನೆ. ಬಲರಾಮನಿಗೂ ಅವನ ಸಂಗಾತಿಗಳಿಗೂ ಕೂಡ ಅಪಮಾನವನ್ನು ಮಾಡುತ್ತಲೇ ಇದ್ದ. ವಾನರನು ಮಾಡುತ್ತಿದ್ದ ಈ ಶೋಭೆಯನ್ನು ಬಲರಾಮ ಕಣ್ಣಾರೆ ಕಾಣ್ತಾನೆ. ಅವನು ನಾಡಿನಲ್ಲೆಲ್ಲ ಅನೇಕ ಪುಂಡುತನದ ಕೆಲಸಗಳನ್ನು ಮಾಡಿದ ಅಂತ ಕೇಳಿದ್ದ ಇವನು ಬಲರಾಮ. ಬಹು ಸಿಟ್ಟಿನಿಂದ ಅವನು ದಿವಿದನನ್ನು ಕೊಲ್ಲಲು ತೀರ್ಮಾನಿಸ್ತಾನೆ. ಕೂಡಲೇ ಅವನ ತನ್ನ ಗದೆಯನ್ನು ಎತ್ತಿಕೊಳ್ತಾನೆ. ಬಲರಾಮನು ತನ್ನ ಮೇಲೆ ಆಕ್ರಮಣ ಮಾಡ್ತಾನೆ ಎಂದು ವಾನರನಿಗೆ ಗೊತ್ತಾಯಿತು. ಅವನು ದೊಡ್ಡದೊಂದು ಮರವನ್ನು ಬುಡ ಸಹಿತ ಕಿತ್ತು ಆ ಬಹು ಶಕ್ತಿಯಿಂದ ಬಳಸಿ ಬಲರಾಮನ ತಲೆಗೆ ಹೊಡಿತಾನೆ. ಆದ್ರೆ ಬಲರಾಮ ಮರವನ್ನು ಕೈಯಲ್ಲಿ ಹಿಡಿದುಕೊಳ್ತಾನೆ ಮತ್ತು ದೊಡ್ಡ ಪರ್ವತದಂತೆ ಶಾಂತನಾಗಿ ನಿಂತಿರ್ತಾನೆ. ಈಗ ಪ್ರತೀಕಾರ ಮಾಡಲು ಅವನು ಸುನಂದ ಎನ್ನುವ ತನ್ನ ಗದೆಯನ್ನು ತೆಗೆದುಕೊಳ್ತಾನೆ. ವಾನರನ ಸದೆಬಡಿಯಲು ಪ್ರಾರಂಭಿಸ್ತಾನೆ. ವಾನರನ ತಲೆಗೆ ತುಂಬಾ ಪೆಟ್ಟಾಗ್ತದೆ. ಅವನ ತಲೆಯಿಂದ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದೊಡ್ಡ ಪರ್ವತದಿಂದ ಬರುವ ಪ್ರವಾಹದಂತೆ ಆ ರಕ್ತದ ಪ್ರಭಾವವು ಅವನ ಸೌಂದರ್ಯವನ್ನು ಹೆಚ್ಚಿಸಿತು. ಇಲ್ಲಿ ಬಲರಾಮನ ಗದೆಯ ಪೆಟ್ಟಿನಿಂದ ಅವನೇನು ಆ ದ್ರಿವಿದ ಸ್ವಲ್ಪ ಕೂಡ ವಿಚಲಿತ ಆಗ್ಲಿಲ್ಲ. ಅವನು ಇನ್ನೊಂದು ದೊಡ್ಡ ವೃಕ್ಷವನ್ನು ಬುಡ ಮೇಲೆ ಮಾಡ್ತಾನೆ. ಅದರ ಎಲೆಯನ್ನೆಲ್ಲ ಕಿತ್ತು ಹಾಕ್ತಾನೆ. ಬಲರಾಮನ ತಲೆಗೆ ಹೊಡೆಯಲಿಕ್ಕೆ ಪ್ರಾರಂಭಿಸ್ತಾನೆ. ಆದ್ರೆ ಬಲರಾಮ ತನ್ನ ಗದೆಯಿಂದ ಮರವನ್ನೆಲ್ಲ ತುಂಡು ತುಂಡು ಮಾಡ್ತಾನೆ. ವಾನರನಿಗೆ ತುಂಬಾ ಕೋಪ ಬಂದು ಇನ್ನೊಂದು ಮರವನ್ನು ಕಿತ್ತು ಬಲರಾಮನ ದೇಹವನ್ನು ಪ್ರಹಾರಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಬಲರಾಮನು ಮತ್ತೆ ಮರವನ್ನು ತುಂಡು ತುಂಡು ಮಾಡ್ತಾನೆ. ಹೀಗೆ ಕಾಳಗ ಅಲ್ಲಿ ಮುಂದುವರಿತದೆ. ಇಲ್ಲಿ ಬಲರಾಮನನ್ನು ಹೊಡೆಯಲು ವಾನರನು ದೊಡ್ಡ ಮರಗಳನ್ನೆಲ್ಲ ಕಿತ್ತು ಬಲರಾಮನ ಕಿತ್ತಿದಾಗೆ ಎಸೆದಾಗೆ ಇವನು ಬಲರಾಮ ಅವನ ಗದೆಯಿಂದ ಎಲ್ಲವನ್ನು ತುಂಡು ತುಂಡು ಮಾಡಿ ಹಾಕ್ತಿದ್ದ. ಇನ್ನೊಂದು ದಿಕ್ಕಿನಲ್ಲಿ ವಾನರ ದಿವಿದನು ಮರವನ್ನು ಕಿತ್ತು ಬಲರಾಮನ ಮೇಲೆ ಅದೇ ರೀತಿ ಆಕ್ರಮಣ ಮಾಡ್ತಾನೆ. ಒಂದೇ ಸಮನೆ ಕಾಲಗದಿಂದ ಅರಣ್ಯ ವೃಕ್ಷ ರಹಿತವಾಯಿತು. ಇನ್ನು ಮರಗಳೇ ಇಲ್ಲದಿದ್ದಾಗ ದಿವಿದನು ಬೆಟ್ಟಗಳ ಸಹಾಯವನ್ನು ಪಡಿತಾನೆ. ದೊಡ್ಡ ದೊಡ್ಡ ಕಲ್ಲುಗಳನ್ನು ಮಳೆಯಂತೆ ಬಲರಾಮನ ಮೇಲೆ ಸುರಿಸ್ತಾನೆ. ಕ್ರೀಡೆ ಆಡುವ ಮನೋಭಾವದಲ್ಲಿದ್ದ ಬಲರಾಮನು ಆ ದೊಡ್ಡ ಕಲ್ಲುಗಳನ್ನು ಸಣ್ಣ ಸಣ್ಣ ಕಲ್ಲುಗಳನ್ನಾಗಿ ತುಂಡು ಮಾಡ್ತಾನೆ. ಮರಗಳು, ಕಲ್ಲಿನ ಹಲಗೆಗಳು ಇಲ್ಲದೆ ಹೋದಾಗ ವಾನರ ಬಲರಾಮನ ಮುಂದೆ ನಿಂತು ಮುಷ್ಟಿ ಪ್ರಹಾರ ಮಾಡ್ತಾನೆ. ಬಹು ಬಲವನ್ನು ಪ್ರಯೋಗಿಸ್ತಾನೆ. ತನ್ನ ಮುಷ್ಟಿಗಳಿಂದ ಬಲರಾಮನ ಎದೆಗೆ ಗುದ್ದುತ್ತಾನೆ. ಆಗ ಬಲರಾಮನಿಗೆ ತುಂಬಾ ಸಿಟ್ಟು ಬಂತು.
ಈ ವಾನರನು ತನ್ನ ಕೈಗಳಿಂದ ಹೊಡೆಯುತ್ತಿದ್ದುದರಿಂದ ಬಲರಾಮನು ತನ್ನ ಆಯುಧಗಳಾದ ಗದೆ ಅಥವಾ ನೇಗಿಲಿನಿಂದ ಅವನನ್ನು ಹೊಡೆಯಲಿಲ್ಲ. ತನ್ನ ಮುಷ್ಟಿಯಿಂದಲೇ ಅವನು ವಾನರನ ಗ್ರೀವಾಸ್ತಿಗೆ ಹೊಡೆದನು. ಏನದು ಗ್ರೀವಾಸ್ತಿ ಅಂದ್ರೆ? ಹರೇ ಕೃಷ್ಣ. ಅವನ ಇದು ಮಾತಾಜಿ ಜನನೇಂದ್ರಿಯ ಇರ್ಬೇಕು. ಈ ಹೊಡೆತವು ಮೋಸ್ಟ್ಲಿ ಅದೇ ಇರ್ಬೇಕು. ನೋಡಿ ಮುಂದೆ ಓದಿ. ಈ ಹೊಡೆತವು ದಿವಿದನಿಗೆ ಮಾರಕ ಆಯಿತು. ಅವನು ರಕ್ತವನ್ನು ಕಾರಿ ಅಲ್ಲೇ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದನು. ವಾನರ ಬಿದ್ದಾಗ ಬೆಟ್ಟಗಳು ಅರಣ್ಯಗಳು ಎಲ್ಲವೂ ನಡುಗಿದಂತಾಯಿತು. ಈ ಭಯಂಕರ ಘಟನೆ ನಂತರ ಊರ್ಧ್ವ ಲೋಕಗಳ ಸಿದ್ಧರು, ಋಷಿಗಳು, ಸಂತರು ಬಲರಾಮನ ಮೇಲೆ ಎಲ್ಲ ಹೂಗಳನ್ನು ಸುರಿಸ್ತಾರೆ. ಬಲರಾಮನ ಮಹಿಮೆಯನ್ನು ಘೋಷಿಸುವ ನಾದಗಳು ಎಲ್ಲ ಕೇಳಿ ಬರ್ತದೆ. ಎಲ್ಲರೂ ಬಲರಾಮನಿಗೆ ಜಯವಾಗಲಿ ಅಂತೇಳಿ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಮತ್ತೆ ಬಲರಾಮನ ಚರಣ ಕಮಲಗಳಿಗೆ ಎಲ್ಲರೂ ಅರ್ಪಿಸ್ತಾರೆ. ಮಹಾರಾಕ್ಷಸ ದಿವಿದ ಅವನನ್ನು ಕೊಂದು ನೀನು ಜಗತ್ತಿನಲ್ಲಿ ಒಂದು ಮಂಗಳ ಯುಗವನ್ನು ಪ್ರಾರಂಭಿಸಿದೀಯಾ ಅಂತೇಳಿ ಹೊಗಳ್ತಾರೆ. ಆಕಾಶದಲ್ಲಿ ಕೂಡ ವಿಜಯದ ಸಂಭ್ರಮದ ನಾದಗಳು ಕೇಳಿ ಬರ್ತದೆ. ಮಹಾರಾಕ್ಷಸ ದಿವಿದನನ್ನು ಕೊಂದು ಪುಷ್ಪವೃಷ್ಟಿಯಿಂದ ಮತ್ತು ಜಯಾಕಾರಗಳಿಂದ ಅರ್ಚಿತನಾದ ಬಲರಾಮನು ತನ್ನ ರಾಜಧಾನಿ ದ್ವಾರಕೆಗೆ ಹಿಂತಿರುಗಿ ಹೋಗ್ತಾನೆ. ಇಲ್ಲಿ ಮಹಾವಾನರ ದಿವಿದನಿಗೆ ಮುಕ್ತಿ ಎಂಬ 66ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಮುಗಿತದೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅರವತ್ತೇಳು. ಬಂತ ಸ್ಕ್ರೀನ್? ಶಾಂಬನ ವಿವಾಹ. ಬಂತು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಅನ್ಮ್ಯೂಟ್ ಆಗ್ಲಿಲ್ಲ, ಅಷ್ಟು ದೊಡ್ಡದು ಮಾಡ್ಕೊತೀನಿ. ಹರೇ ಕೃಷ್ಣ ಮಾತಾಜಿ. ದೊಡ್ಡದಾಗ್ತಾ ಇಲ್ಲ ಮಾತಾಜಿ. ಆಯ್ತು ಮಾತಾಜಿ. ಸಾಂಬನ ವಿವಾಹ. ಧೃತರಾಷ್ಟ್ರನ ಮಗನಾದ ದುರ್ಯೋಧನಿಗೆ ಲಕ್ಷ್ಮಣ ಎನ್ನುವ ಮದುವೆಯಾಗುವ ವಯಸ್ಸಿನ ಮಗಳಿದ್ದಳು. ಅವಳು ಕುರುವಂಶದ ಬಹು ಸುಶಿಕ್ಷಿತ ಯುವತಿ. ಅನೇಕ ರಾಜಕುಮಾರರು ಅವಳನ್ನು ಮದುವೆಯಾಗಲು ಬಯಸಿದರು. ಇಂತಹ ಸಂದರ್ಭಗಳಲ್ಲಿ ಹುಡುಗಿಯು ತಾನೇ ಗಂಡನನ್ನು ಆಯ್ಕೆ ಮಾಡಿಕೊಳ್ಳಲು ಸ್ವಯಂವರವನ್ನು ಏರ್ಪಡಿಸುತ್ತಾರೆ. ಲಕ್ಷ್ಮಣೆಯ ಸ್ವಯಂವರದಲ್ಲಿ ಹುಡುಗಿಯು ತನ್ನ ಗಂಡನ ಆರಿಸಿಕೊಳ್ಳುವ ಸಮಯಕ್ಕೆ ಸಾಂಬನು ಕಾಣಿಸಿಕೊಂಡನು. ಅವನು ಕೃಷ್ಣ ಮತ್ತು ಜಾಂಬವತಿಯರ ಮಗ. ಜಾಂಬವತಿಯು ಕೃಷ್ಣನ ಮುಖ್ಯ ರಾಣಿಯರಲ್ಲಿ ಒಬ್ಬಳು. ಅವನು ಬಹು ಕೆಟ್ಟ ಬಾಲಕನಾಗಿದ್ದುದರಿಂದ ಮತ್ತು ಯಾವಾಗಲೂ ತನ್ನ ತಾಯಿಯ ಹತ್ತಿರವೇ ಇರುತ್ತಿದ್ದುದರಿಂದ ಅವನಿಗೆ ಸಾಂಬ ಎಂದು ಹೆಸರು ಬಂದಿತು. ಸಾಂಬ ಎಂದರೆ ತನ್ನ ತಾಯಿಯ ಮುದ್ದು ಮಗು. ಅಂಬಾ ಎಂದರೆ ಸ್ವಲ್ಪ ಮೇಲ್ ಮಾಡಬೇಕು. ಅಂಬಾ ಎಂದರೆ ಎಲ್ಲಿದೆ ಕರ್ಸರ್ ಇರ್ತಿದಾರ? ಎಲ್ಲಿದೆ ಮಾತಾಜಿ? ನೋಡಿ, ಕರ್ಸರ್ ತಂದಿಟ್ಟೆ ನಾನು. ಇದೇ ಕಾರಣ ಎಂದರೆ ತಾಯಿ. ತಾಯಿ. ಸಾ ಎಂದರೆ ಸಹಿತ. ಅವನು ಯಾವಾಗಲೂ ತಾಯಿಯೊಡನೆ ಇರುತ್ತಿದ್ದುದರಿಂದ ಅವನಿಗೆ ಈ ವಿಶೇಷ ಹೆಸರು ಬಂದಿತು. ಇದೇ ಕಾರಣಕ್ಕಾಗಿ ಅವನಿಗೆ ಜಾಂಬವತಿಯ ಸುತ ಎಂದು ಹೆಸರು. ಹಿಂದೆಯೇ ವಿವರಿಸಿದಂತೆ ಕೃಷ್ಣನ ಮಕ್ಕಳೆಲ್ಲ ತಮ್ಮ ಮಹಾನ್ ತಂದೆಯಷ್ಟೇ ಹಿರಿಮೆಯನ್ನು ಗಳಿಸಿದ್ದರು. ಸಾಂಬನಿಗೆ ದುರ್ಯೋಧನನ ಮಗಳಾದ ಲಕ್ಷ್ಮಣೆಯನ್ನು ಮದುವೆಯಾಗುವ ಆಸೆ. ಆದರೆ ಅವಳಿಗೆ ಅವನು ಇಷ್ಟವಾಗಲಿಲ್ಲ. ಆದುದರಿಂದ ಸಾಂಬನು ಸ್ವಯಂವರದ ಸಭೆಯಿಂದ ಅವಳನ್ನು ಬಲಾತ್ಕಾರವಾಗಿ ಅಪಹರಿಸಿಕೊಂಡು ಹೋದನು. ಸಾಂಬನು ಲಕ್ಷ್ಮಣೆಯನ್ನು ಸಭೆಯಿಂದ ಬಲಪ್ರಯೋಗ ಮಾಡಿ
ಕರೆದುಕೊಂಡು ಹೋದುದರಿಂದ ಧೃತರಾಷ್ಟ್ರ, ಭೀಷ್ಮ, ವಿದುರ, ಉಜಹನ್ ಮತ್ತು ಅರ್ಜುನ ಮೊದಲಾದ ಕುರುವಂಶದವರಿಗೆಲ್ಲ ಸಾಂಬನು ತಮ್ಮ ವಂಶದ ಸಂಪ್ರದಾಯಕ್ಕೆ ಅಪಮಾನ ಮಾಡಿದನೆಂದು ಅನಿಸಿತು. ಲಕ್ಷ್ಮಣಿಗೆ ಅವನನ್ನು ಗಂಡನಾಗಿ ಆರಿಸಿಕೊಳ್ಳಲು ಇಷ್ಟವೇ ಇರಲಿಲ್ಲ ಎಂದು ಅವರೆಲ್ಲರಿಗೂ ತಿಳಿದಿತ್ತು. ಅವರೆಲ್ಲರೂ ಅವನಿಗೆ ಶಿಕ್ಷೆ ಮಾಡಬೇಕೆಂದು ತೀರ್ಮಾನಿಸಿದರು. ಅವನು ಅತ್ಯಂತ ಉದ್ದಟ ಮತ್ತು ಕುರುವಂಶದ ಸಂಪ್ರದಾಯಕ್ಕೆ ಕಳಂಕವನ್ನೇ ತಂದ ಎಂದು ಅವರು ಒಮ್ಮತದಿಂದ ತೀರ್ಮಾನಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಕಮಲ ಎಸ್ ಭಟ್ ಓದಿ. ಗೀತಾ ಎಂ ಮಾತಾಜಿ ಓದ್ತೀರಾ? ಯಾರ್ ಮಾತಾಜಿ? ಗೀತಾ ಎಂ ಮಾತಾಜಿ ಓದ್ತೀರಾ? ಹಾ ಮಾತಾಜಿ, ಓದ್ತೀನಿ ಮಾತಾಜಿ. ಪ್ಲೀಸ್ ಪೇಜ್ ನಂಬರ್ ಎಷ್ಟು ಮಾತಾಜಿ? ಪೇಜ್ ನಂಬರ್ 507. ಹರೇ ಕೃಷ್ಣ ಮಾತಾಜಿ, ನಂಗೆ 3 ವಾರದಿಂದ ಸಿಕ್ಕೇ ಇಲ್ಲ ಚಾನ್ಸು. ಬರ್ತದೆ, ಎಷ್ಟು ನೀವು ಮಾತಾಜಿ? ಹೆದರ್ಬೇಡಿ, ಬರ್ತದೆ ನಿಮ್ಗೆ ಚಾನ್ಸ್. ಅಲ್ಲ, ಬರ್ಲಿ ಓದ್ ಕೇಳಿಸ್ಕೊಂತಾ ಇದೀನಿ, ನಿಮ್ಮನ್ನ ನೋಡ್ತಾ ಇದೀನಿ. ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ಕುರುವಂಶದ ಲಾಸ್ಟ್ 1, 2, 3, 4, 5, 6ನೇ ಲೈನ್ ಅಲ್ಲಿ ಇದೆ ನೋಡಿ. ಹಾ 507. ಹ್ಞೂ ಮಾತಾಜಿ. 507. ಹಾ. ಕುರುವಂಶದ ಹಿರಿಯರ ಬುದ್ಧಿವಾದದಂತೆ ಸಾಂಬನನ್ನು ಬಂಧಿಸಬೇಕು, ಆದರೆ ಕೊಲ್ಲಬಾರದು ಎಂದು ತೀರ್ಮಾನಿಸಿದರು. ಹುಡುಗಿಯನ್ನು ಸಾಂಬನಿಗಲ್ಲದೆ ಬೇರೆ ಯಾವ ಯುವಕನಿಗೂ ಕೊಟ್ಟು ಮದುವೆ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅವನು ಆಗಲೇ ಅವಳನ್ನು ಮುಟ್ಟಿದ್ದ ಎಂದು ಅವರು ನಿರ್ಧರಿಸಿದ್ದರು. ವೈದಿಕ ಪದ್ಧತಿಯಂತೆ ಒಬ್ಬ ಯುವಕನು ಒಬ್ಬ ಹುಡುಗಿಯನ್ನು ಸ್ಪರ್ಶಿಸಿದ ನಂತರ ಅವಳಿಗೆ ಬೇರೊಬ್ಬರೊಡನೆ ಮದುವೆ ಮಾಡುವಂತಿಲ್ಲ. ಹಾಗೆ ಬೇರೊಬ್ಬ ಹುಡುಗನ ಜೊತೆಗಿದ್ದ ಹುಡುಗಿಯನ್ನೂ ಮದುವೆಯಾಗಲು ಯಾರೂ ಒಪ್ಪುತ್ತಿರಲಿಲ್ಲ. ಭೀಷ್ಮನಂತಹ ಹಿರಿಯರು ಅವನನ್ನು ಬಂಧಿಸಬೇಕೆಂದು ಅಪೇಕ್ಷಿಸಿದರು. ಅವನಿಗೆ ಬುದ್ಧಿ ಕಲಿಸಲು ಕುರುವಂಶದ ಎಲ್ಲರೂ, ಮುಖ್ಯವಾಗಿ ಮಹಾಯೋಧರು ಒಂದುಗೂಡಿದರು. ಈ ಸಣ್ಣ ಕಾಳಗಕ್ಕೆ ಕರ್ಣನನ್ನು ದಂಡನಾಯಕನನ್ನಾಗಿ ಮಾಡಲಾಯಿತು. ಸಾಂಬನನ್ನು ಬಂಧಿಸುವ ಯೋಜನೆಯಾಗುತ್ತಿದ್ದಾಗ ಕೌರವರು ಅವನನ್ನು ಬಂಧಿಸಿದರೆ ಯದುವಂಶದವರಿಗೆ ತಮ್ಮ ಮೇಲೆ ಬಹಳ ಕೋಪ ಬರುತ್ತದೆ ಎಂದು ತಮ್ಮಲ್ಲಿಯೇ ಮಾತನಾಡಿಕೊಂಡರು. ಯದುಗಳು ತಮ್ಮೊಡನೆ ಯುದ್ಧಕ್ಕೆ ಇಳಿಯುವ ಸಾಧ್ಯತೆ ಇತ್ತು. ಆದರೂ ಅವರು ನಮ್ಮೊಡನೆ ಯುದ್ಧ ಮಾಡಲು ಯಾದವರು ಇಲ್ಲಿಗೆ ಬಂದರೆ ಅವರು ಏನು ಮಾಡಬಲ್ಲರು? ಯದುವಂಶದವರು ಕುರುವಂಶಕ್ಕೆ ಸಮಾನರಾಗಲಾರರು, ಏಕೆಂದರೆ ಕುರುವಂಶದ ಅರಸರು ಚಕ್ರವರ್ತಿಗಳು, ಯದುವಂಶದ ಅರಸರು ನಾವೇ ಕೊಟ್ಟ ಭೂಮಿಯನ್ನು ಅನುಭವಿಸಿಕೊಂಡಿರುವವರು ಎಂದು ಯೋಚಿಸಿದರು. ಕುರುವಂಶದವರು ಅವರ ಮಗನನ್ನು ಬಂಧಿಸಿದವೆಂದು ಅವರು ನಮಗೆ ಸವಾಲು ಹಾಕಲು ಇಲ್ಲಿಗೆ ಬಂದರೆ ನಾವು ಕಾಳಗ ಮಾಡುತ್ತೇವೆ. ನಾವೆಲ್ಲ ಸೇರಿ ಅವರಿಗೆ ಬುದ್ಧಿ ಕಲಿಸುತ್ತೇವೆ. ಆಗ ಪ್ರಾಣಾಯಾಮದಿಂದ ಎಲ್ಲ ಇಂದ್ರಿಯಗಳು ದಮನವಾಗುವಂತೆ ಅವರು ಒತ್ತಡದಿಂದ ತಾವಾಗಿಯೇ ದಮನಗೊಳ್ಳುತ್ತಾರೆ ಎಂದು ಯೋಚಿಸಿದರು. ಹಠಯೋಗದ ಯಾಂತ್ರಿಕ ಪದ್ಧತಿಯಿಂದ ದೇಹದೊಳಗಿನ ವಾಯುಗಳ ನಿಯಂತ್ರಣಕ್ಕೆ ಬರುತ್ತವೆ. ಇಂದ್ರಿಯಗಳು ಹತೋಟಿಗೆ ಬಂದು ವಿಷ್ಣುವಿನ ಧ್ಯಾನವನ್ನು ಬಿಟ್ಟು ಬೇರೆ ಯಾವುದರಲ್ಲಿಯೂ ತೊಡಗದಂತೆ ನಿರ್ಬಂಧಕ್ಕೆ ಒಳಗಾಗುತ್ತವೆ. ಪರಸ್ಪರ ಸಮಾಲೋಚನೆಯ ನಂತರ ಭೀಷ್ಮ ಮತ್ತು ಧೃತರಾಷ್ಟ್ರಂತಹ ಕುರುವಂಶದ ಹಿರಿಯರ ಆಶೀರ್ವಾದವನ್ನು ಪಡೆದು ಕರ್ಣ, ಶಲ, ಭೂರಿಶ್ರವ, ಯಜ್ಞಕೇತು ಮತ್ತು ಹುಡುಗಿಯ ತಂದೆ ದುರ್ಯೋಧನ ಈ 6 ಮಹಾರಥಿಗಳು ಭೀಷ್ಮದೇವನ ಮಾರ್ಗದರ್ಶನದಲ್ಲಿ ಯುವಕ ಸಾಂಬನನ್ನು ಬಂಧಿಸಲು ಪ್ರಯತ್ನಿಸಿದರು. ಅವರವರ ಯುದ್ಧ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯೋಧರನ್ನು ಮಹಾರಥಿ, ಏಕರಥಿ ಮತ್ತು ರಥಿ ಎಂದು ವರ್ಗೀಕರಿಸಲಾಗಿದೆ. ಒಬ್ಬ ಮಹಾರಥಿಯು ಸಾವಿರಾರು ಮಂದಿ ಶತ್ರುಗಳೊಡನೆ ಯುದ್ಧ ಮಾಡಬಲ್ಲನು. ಸಾಂಬನನ್ನು ಬಂಧಿಸಲು ಅವರೆಲ್ಲರೂ ಒಂದಾದರು. ಸಾಂಬನು ಮಹಾರಥಿಯೇ ಆದರೆ ಅವನು ಏಕಾಕಿಯಾಗಿ 6 ಮಂದಿ ಮಹಾರಥಿಗಳೊಂದಿಗೆ ಹೋರಾಡಬೇಕಾಗಿತ್ತು. ಆದರೂ ಕುರುವಂಶದ ಈ ಎಲ್ಲಾ ಮಹಾಯೋಧರು ತನ್ನನ್ನು ಬಂಧಿಸಲು ಹಿಂಬಾಲಿಸುತ್ತಿದ್ದಾಗ ಅವನು ಧೈರ್ಯಗೆಡಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕಮಲ ಎಸ್ ಭಟ್ ಓದಿ. ಮಾತಾಜಿ, ಬೇರೆಯವ್ರಿಗೆ ಓದಿಸಿ, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಓಕೆ. ಜ್ಯೋತಿಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಕ್ಷತ್ರಿಯನ್ ಅಲ್ಲಿಂದ ಅಲ್ಲ ಮಾತಾಜಿ. ಇತರ ಪ್ರಾಣಿಗಳ ಎದುರಿನಲ್ಲಿ. ಇತರ ಪ್ರಾಣಿಗಳ ಎದುರಿನಲ್ಲಿ ಏಕಾಕಿಯಾಗಿ ಸಿಂಹವು ನಿಲ್ಲುವಂತೆ ಅವನು ಏಕಾಕಿಯಾಗಿ ಅವರತ್ತ ತಿರುಗಿ ತನ್ನ ಸೊಗಸಾದ ಧನಸ್ಸನ್ನು ಎತ್ತಿಕೊಂಡನು. ಬೆನ್ನಟ್ಟಿ ಬರುತ್ತಿದ್ದ ತಂಡದ ನಾಯಕನಾದ ಕರ್ಣನು ಸಾಂಬನಿಗೆ ಸವಾಲು ಹಾಕಿದನು. ಏಕೆ ಓಡಿ ಹೋಗುತ್ತಿದ್ದೀಯೆ? ನಿಂತುಕೋ, ನಾವು ನಿನಗೆ ಬುದ್ಧಿ ಕಲಿಸುತ್ತೇವೆ ಎಂದು
ನಿಂತು ಯುದ್ಧ ಮಾಡುವಂತೆ ಮತ್ತೊಬ್ಬ ಕ್ಷತ್ರಿಯನು ಸವಾಲನ್ನೆಸೆದಾಗ ಕ್ಷತ್ರಿಯನಾದವನು ಹೊರಟು ಹೋಗುವಂತಿಲ್ಲ, ಅವನು ನಿಂತು ಯುದ್ಧ ಮಾಡಲೇಬೇಕು. ಆದುದರಿಂದ ಸಾಂಬನು ಸವಾಲನ್ನು ಒಪ್ಪಿಕೊಂಡು ಅವರೆದುರಿಗೆ ನಿಂತಾಗ ಆ ಎಲ್ಲ ಮಹಾರಥಿಗಳ ಬಾಣಗಳು ಅವನ ಮೇಲೆ ಮಳೆಯಂತೆ ಬಿದ್ದವು. ಹಲವು ತೋಳುಗಳು ಹಲವು ತೋಳಗಳು ಮತ್ತು ನರಿಗಳು ಅಟ್ಟಿಸಿಕೊಂಡು ಬಂದರೂ ಹೆದರದ ಸಿಂಹದಂತೆ ಯದುವಂಶದ ಉಜ್ವಲ ಪುತ್ರನಾದ ಸಾಂಬನು ಅನುಚಿತವಾಗಿ ತನ್ನ ಮೇಲೆ ಕುರುವಂಶದ ಯೋಧರು ಬಾಣಗಳನ್ನ ಮಳಗೆರೆದುದಕ್ಕೆ ಸಿಟ್ಟಾದನು. ಕೃಷ್ಣನ ಮಗನಾದ ಅವನಿಗೆ ಊಹಾತೀತ ಸಾಮರ್ಥ್ಯವಿದ್ದಿತು. ಅವನು ಬಹು ಚಾತುರ್ಯದಿಂದ ಹೋರಾಡಿದನು. ಮೊದಲನೆಯದಾಗಿ 6 ಪ್ರತ್ಯೇಕ ಬಾಣಗಳಿಂದ 6 ಮಂದಿ ಸಾರಥಿಗಳನ್ನು ಹೊಡೆದನು. ಒಂದೊಂದು ರಥದ ಮೇಲೆ 4 ಬಾಣಗಳನ್ನು ಪ್ರಯೋಗಿಸಿ ಪ್ರತಿಯೊಂದು ರಥದ 4 ಕುದುರೆಗಳನ್ನು ಕೊಂದನು. ಒಂದು ಬಾಣದಿಂದ ಸಾರಥಿಯನ್ನು ಕೊಂದನು. ಕರ್ಣನಿಗೂ ಇತರ ಖ್ಯಾತ ಯೋಧರಿಗೂ 1 ಬಾಣವನ್ನು ಬಳಸಿದನು. ಹೀಗೆ ಸಾಂಬನು 6 ಮಂದಿ ಮಹಾರಥಿಗಳೊಡನೆ ಒಂದೇ ಸಮನೆ ಯುದ್ಧ ಮಾಡುತ್ತಿದ್ದಾಗ ಆ ಹುಡುಗನ ಊಹಾತೀತ ಸಾಮರ್ಥ್ಯವನ್ನು ಅವರು ಸಹ ಮೆಚ್ಚಿಕೊಂಡರು. ಹೋರಾಡುತ್ತಿರುವಾಗಲೇ ಅವರು ಬಿಚ್ಚು ಮನಸ್ಸಿನಿಂದ ಸಾಂಬನು ಅಸಾಧಾರಣನಾದ ಹುಡುಗ ಎಂದು ಒಪ್ಪಿಕೊಂಡರು. ಕ್ಷತ್ರಿಯ ಮನೋಧರ್ಮಕ್ಕೆ ಅನುಗುಣವಾಗಿ ಯುದ್ಧವು ನಡೆಯುತ್ತಿತ್ತು. ಅದು ಅನುಚಿತವಾದರೂ ಅವರೆಲ್ಲರೂ ಆ ಹೊತ್ತಿಗೆ ಚೂರು ಚೂರಾಗಿದ್ದ ರಥದಿಂದ ಸಾಂಬನನ್ನು ಬಲಪ್ರಯೋಗದಿಂದ ಇಳಿಸಿದರು. 6 ಮಂದಿ ಯೋಧರಲ್ಲಿ 4 ಸಾಂಬನ 4 ಕುದುರೆಗಳನ್ನು ಕೊಂದರು. ಒಬ್ಬನು ಸಾಂಬನ ಬಿಲ್ಲಿನ ಹೆಡೆಯನ್ನು ಕತ್ತರಿಸಿದನು. ಹೀಗಾಗಿ ಅವನು ಯುದ್ಧವನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಹೀಗೆ ಬಹು ಶ್ರಮದಿಂದ ಮತ್ತು ತೀವ್ರ ಹೋರಾಟದ ನಂತರ ಸಾಂಬನಿಗೆ ರಥವಿಲ್ಲದೆ ಹೋಯಿತು. ಆಗ ಅವರಿಗೆ ಸಾಂಬನನ್ನು ಬಂಧಿಸಲು ಸಾಧ್ಯವಾಯಿತು. ಹೀಗೆ ಕುರುವಂಶದ ಯೋಧರು ತಮ್ಮ ಮಹಾನ್ ವಿಜಯದ ನಂತರ ತಮ್ಮ ಮಗಳು ಲಕ್ಷ್ಮಣಳನ್ನು ಕರೆದುಕೊಂಡು ಹೋದರು. ವಿಜಯದ ಸಂಭ್ರಮದಿಂದ ಹಸ್ತಿನಾಪುರವನ್ನು ಪ್ರವೇಶಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಶಾಂಬನ ವಿವಾಹ 67 ಅಧ್ಯಾಯ. ಧೃತರಾಷ್ಟ್ರನ ಮಗನಾದ ದುರ್ಯೋಧನನಿಗೆ ಲಕ್ಷ್ಮಣ ಎನ್ನುವ ಮದುವೆಯಾಗುವ ವಯಸ್ಸಿನ ಮಗಳೊಬ್ಬಳು ಇದ್ಲು. ಅವಳು ಕುರುವಂಶದ ಬಹು ಸುಶಿಕ್ಷಿತ ಯುವತಿ. ಅನೇಕ ರಾಜಕುಮಾರರು ಅವಳನ್ನು ಮದುವೆಯಾಗಲಿಕ್ಕೆ ಬಯಸ್ತಾರೆ. ಇಂತಹ ಸಂದರ್ಭದಲ್ಲಿ ಹುಡುಗಿ ತಾನೇ ಗಂಡನನ್ನು ಆಯ್ಕೆ ಮಾಡಲಿಕ್ಕೆ ಅಲ್ಲಿ ಸ್ವಯಂವರ ಅದು ಏರ್ಪಡಿಸಿದ್ರು. ಲಕ್ಷ್ಮಣೆಯ ಸ್ವಯಂವರದಲ್ಲಿ ಹುಡುಗಿಯು ತನ್ನ ಗಂಡನನ್ನು ಆರಿಸಿಕೊಳ್ಳುವ ಸಮಯಕ್ಕೆ ಸಾಂಬ ಅಲ್ಲಿ ಬರ್ತಾನೆ. ಅವನು ಕೃಷ್ಣ ಮತ್ತು ಜಾಂಬವತಿಯರ ಮಗ. ಜಾಂಬವತಿಯು ಕೃಷ್ಣನ ಮುಖ್ಯ ರಾಣಿಯರಲ್ಲಿ ಒಬ್ಬಳು. ಅವನು ಬಹು ಕೆಟ್ಟ ಬಾಲಕನಾಗಿದ್ದರಿಂದ ಮತ್ತು ಯಾವಾಗಲೂ ತನ್ನ ತಾಯಿಯ ಹತ್ತಿರವೇ ಇರುತ್ತಿದ್ದರಿಂದ ಅವನಿಗೆ ಶಾಂಬ ಎನ್ನುವ ಹೆಸರು ಬಂದಿತ್ತು. ಸಾಂಬ ಎಂದರೆ ತನ್ನ ತಾಯಿಯ ಮುದ್ದು ಮಗು. ಅಂಬ ಎಂದರೆ ತಾಯಿ, ಸಾ ಅಂದರೆ ಸಹಿತ. ಅವನು ಯಾವಾಗಲೂ ತಾಯಿಯೊಡನೆಯೇ ಇರುತ್ತಿದ್ದರಿಂದ ಅವನಿಗೆ ಈ ವಿಶೇಷ ಹೆಸರು ಬಂದಿತ್ತು. ಇದೇ ಕಾರಣಕ್ಕಾಗಿ ಅವನಿಗೆ ಜಾಂಬವತಿಯ ಸುತ ಎಂದು ಹೆಸರು. ಹಿಂದೆ ವಿವರಿಸಿದಂತೆ ಕೃಷ್ಣನ ಮಕ್ಕಳೆಲ್ಲ ತಮ್ಮ ಮಹಾನ್ ತಂದೆಯಷ್ಟೇ ಹಿರಿಮೆ ಗಳಿಸಿದ್ರು. ಶಾಂಬನಿಗೆ ದುರ್ಯೋಧನನ ಮಗಳಾದ ಲಕ್ಷ್ಮಣೆ ಅವಳನ್ನು ಮದುವೆ ಆಗುವ ಆಸೆ, ಆದರೆ ಅವಳಿಗೆ ಇಷ್ಟ ಇರಲಿಲ್ಲ. ಆದುದರಿಂದ ಶಾಮನು ಸ್ವಯಂವರದ ಸಭೆಯಿಂದ ಅವಳನ್ನು ಬಲಾತ್ಕಾರವಾಗಿ ಅಪಹರಿಸಿಕೊಂಡು ಹೋಗ್ತಾನೆ. ಇಲ್ಲಿ ಸಾಂಬನು ಲಕ್ಷ್ಮಣೆಯನ್ನು ಸಭೆಯಿಂದ ಬಲಪ್ರಯೋಗ ಮಾಡಿ ಕರೆದುಕೊಂಡು ಹೋದದ್ರಿಂದ ಧೃತರಾಷ್ಟ್ರ, ಭೀಷ್ಮ, ವಿದುರ, ಉಜಹನ್ ಮತ್ತು ಅರ್ಜುನ ಮೊದಲಾದ ಕುರುವಂಶದವರಿಗೆಲ್ಲ ಸಾಂಬನು ತಮ್ಮ ವಂಶದ ಸಂಪ್ರದಾಯಕ್ಕೆ ಅಪಮಾನ ಮಾಡಿದ ಅಂತೇಳಿ ಅನಿಸ್ತದೆ. ಈಗ ಲಕ್ಷ್ಮಣನಿಗೆ ಅವನನ್ನು ಗಂಡನನ್ನಾಗಿ ಆರಿಸಿಕೊಳ್ಳಲು ಒಂದು ಚೂರು ಇಷ್ಟ ಇಲ್ಲ. ಎಲ್ಲರಿಗೂ ಇದು ಗೊತ್ತಿತ್ತು. ಅವರೆಲ್ಲರೂ ಅವನಿಗೆ ಶಿಕ್ಷೆ ಮಾಡಬೇಕು ಅಂತೇಳಿ ತೀರ್ಮಾನಿಸ್ತಾರೆ. ಅತ್ಯಂತ ಉದ್ದಟ ಮತ್ತು ಕುರುವಂಶದ ಸಂಪ್ರದಾಯಕ್ಕೆ ಕಲಂಕವನ್ನು ತಂದ ಎಂದು ಅವರೆಲ್ಲ ಒಮ್ಮತದಿಂದ ತೀರ್ಮಾನಿಸ್ತಾರೆ. ಕುರುವಂಶದ ಹಿರಿಯರ ಬುದ್ಧಿವಾದದಂತೆ ಸಾಂಬನನ್ನು ಬಂಧಿಸಬೇಕು, ಅವನನ್ನು ಕೊಲ್ಲಬಾರದು ಅಂತ ಹೇಳಿ ತೀರ್ಮಾನಿಸ್ತಾರೆ. ಹುಡುಗಿಯನ್ನು ಸಾಮನಿಗೆ ಅಲ್ಲದೆ ಬೇರೆ ಯಾವ
ಯುವಕನಿಗೂ ಕೊಟ್ಟು ಮದುವೆ ಮಾಡಲು ಸಾಧ್ಯ ಇಲ್ಲ, ಏಕೆಂದ್ರೆ ಅವನ ಆಗಲೇ ಅವಳನ್ನೀಗ ಮುಟ್ಟಿ ಆಯಿತು. ವೈದಿಕ ಪದ್ಧತಿಯಂತೆ ಒಬ್ಬ ಯುವಕ ಒಬ್ಬ ಹುಡುಗಿಯನ್ನು ಸ್ಪರ್ಶಿಸಿದ ನಂತರ ಅವಳಿಗೆ ಬೇರೊಬ್ಬಡನೆ ಮದುವೆ ಮಾಡ್ಲಿಕ್ಕೆ ಇಲ್ಲ. ಹಾಗೆ ಬೇರೊಬ್ಬ ಹುಡುಗನ ಜೊತೆಗಿದ್ದ ಹುಡುಗಿಯನ್ನು ಮದುವೆಯಾಗಲು ಯಾರು ಕೂಡ ಒಪ್ಪುತ್ತಿರ್ಲಿಲ್ಲ. ಭೀಷ್ಮನಂತಹ ಹಿರಿಯರು ಅವನನ್ನು ಬಂಧಿಸಬೇಕು ಅಂತೇಳಿ ಅಪೇಕ್ಷಿಸಿದ್ರು. ಅವನಿಗೆ ಬುದ್ಧಿ ಕಲಿಸಲು ಕುರುವಂಶದ ಎಲ್ಲ ಮುಖ್ಯವಾದ ಮಹಾಯೋಧರು ಒಂದುಗೂಡ್ತಾರೆ. ಸಣ್ಣ ಕಾಳಕಕ್ಕೆ ಇಲ್ಲಿ ಕರ್ಣನನ್ನು ದಂಡನಾಯಕನನ್ನಾಗಿ ಮಾಡಲಾಯಿತು. ಸಾಮನನ್ನು ಬಂಧಿಸುವಂತಹ ಯೋಜನೆಯಾಗುತ್ತಿದ್ದಾಗ ಕೌರವರು ಅವನನ್ನು ಬಂಧಿಸಿದ್ರೆ ಯದುವಂಶದವರಿಗೆ ತಮ್ಮ ಮೇಲೆ ಬಹಳ ಕೋಪ ಬರ್ತದೆ ಎಂದು ಅವರು ತಮ್ಮಲ್ಲಿಯೇ ಮಾತನಾಡಿಕೊಳ್ತಾರೆ. ಯದುಗಳು ತಮ್ಮೊಡನೆ ಯುದ್ಧಕ್ಕೆ ಇಳಿಯುವ ಸಾಧ್ಯತೆ ಇತ್ತು. ಆದರೂ ಅವರು ನಮ್ಮೊಡನೆ ಯುದ್ಧ ಮಾಡಲು ಯಾದವರು ಇಲ್ಲಿಗೆ ಬಂದ್ರೆ ಅವರು ಏನ್ ಮಾಡಬಲ್ಲರು? ಯದುವಂಶದವರು ಕುರುವಂಶಕ್ಕೆ ಸಮಾನರಾಗಲಿಕ್ಕೆ ಆಗುವುದಿಲ್ಲ. ಏಕೆಂದ್ರೆ ಕುರುವಂಶದ ಅರಸರು ಚಕ್ರವರ್ತಿಗಳು, ಯದುವಂಶದ ಅರಸರು ನಾವೇ ಕೊಟ್ಟ ಭೂಮಿಯನ್ನು ಅನುಭವಿಸಿಕೊಳ್ಳುವವರು ಅಂತ ಹೇಳಿ ಯೋಚಿಸ್ತಾರೆ ಕುರುವಂಶದವರು. ಅವರು ಅವರ ಮಗನನ್ನು ಬಂಧಿಸಿದ್ದೇವೆ ಎಂದು ಅವರು ನಮಗೆ ಸವಾಲು ಹಾಕಲು ಇಲ್ಲಿಗೆ ಬಂದ್ರೆ ನಾವು ಕಾಳಗ ಮಾಡ್ತೇವೆ, ನಾವೆಲ್ಲ ಸೇರಿ ಅವರಿಗೆ ಬುದ್ಧಿ ಕಲಿಸ್ತೇವೆ. ಮ್ಯೂಟ್ ಮಾಡಿಕೊಳ್ಳಿ ಮಾತಾಜಿ. ಆಗ ಪ್ರಾಣಾಯಾಮದಿಂದ ಎಲ್ಲಾ ಇಂದ್ರಿಯಗಳು ದಮನವಾಗುವಂತೆ ಅವರ ಒತ್ತಡದಿಂದ ತಾವಾಗಿಯೇ ದಮನಗೊಳ್ತಾರೆ ಅಂತೇಳಿ ಯೋಚಿಸ್ತಾರೆ. ಹಠಯೋಗದ ಯಾಂತ್ರಿಕ ಪದ್ಧತಿಯಿಂದ ದೇಹದ ಒಳಗಿನ ವಾಯುಗಳು ನಿಯಂತ್ರಣಕ್ಕೆ ಬರುತ್ತವೆ. ಇಂದ್ರಿಯಗಳು ಹತೋಟಿಗೆ ಬಂದು ವಿಷ್ಣುವಿನ ಧ್ಯಾನವನ್ನು ಬಿಟ್ಟು ಬೇರೆ ಯಾವುದರಲ್ಲಿ ಕೂಡ ತೊಡಗದಂತೆ ನಿರ್ಬಂಧಕ್ಕೆ ಒಳಗಾಗ್ತದೆ. ಹೀಗೆ ಪರಸ್ಪರ ಸಮಾಲೋಚನೆಯ ನಂತರ ಭೀಷ್ಮ ಮತ್ತು ಧೃತರಾಷ್ಟ್ರರಂತಹ ಕುರುವಂಶದ ಹಿರಿಯರ ಆಶೀರ್ವಾದವನ್ನು ಪಡೆದು ಕರ್ಣ, ಶಲ, ಭೂರಿಶ್ರವ, ಯಜ್ಞಕೇತು ಮತ್ತು ಹುಡುಗಿಯ ತಂದೆ ದುರ್ಯೋಧನ ಈ 6 ಮಹಾರಥಿಗಳು ಭೀಷ್ಮದೇವನ ಮಾರ್ಗದರ್ಶನದಲ್ಲಿ ಯುವಕ ಸಾಮನನ್ನು ಬಂಧಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಅವರವರ ಯುದ್ಧ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯೋಧರನ್ನು ಮಹಾರಥಿ, ಏಕರಥಿ ಮತ್ತು ರಥಿ ಎಂದು ವರ್ಗೀಕರಿಸಲಾಗಿದೆ. ಒಬ್ಬ ಮಹಾರಥಿಯು ಸಾವಿರಾರು ಮಂದಿ ಶತ್ರುಗಳೊಡನೆ ಯುದ್ಧ ಮಾಡಲಿಕ್ಕೆ ಬಲ್ಲ. ಈಗ ಸಾಮನನ್ನು ಬಂಧಿಸಲು ಅವರೆಲ್ಲ ಒಂದಾಗ್ತಾರೆ. ಸಾಮನು ಮಹಾರಥಿ ಆದರೆ ಅವನು ಏಕಾಕಿಯಾಗಿ 6 ಮಂದಿ ಮಹಾರಥಿಗಳೊಂದಿಗೆ ಹೋರಾಡಬೇಕು. ಅವರು ಕುರುವಂಶದ ಈ ಎಲ್ಲಾ ಮಹಾಯೋಧರು ತನ್ನನ್ನು ಬಂಧಿಸಲು ಹಿಂಬಾಲಿಸುತ್ತಿದ್ದಾಗ ಅವನಿಗೆ ಧೈರ್ಯ ಗೆಡ್ಲಿಲ್ಲ. ಅವನು ಇತರ ಪ್ರಾಣಿಗಳ ಎದುರಿನಲ್ಲಿ ಏಕಾಗಿಯಾಗಿ ಸಿಂಹವು ನಿಲ್ಲುವಂತೆ ಅವನು ಏಕಾಗಿಯಾಗಿ ಅವರತ್ತ ತಿರುಗಿ ತನ್ನ ಸೊಗಸಾದ ಧನುಸ್ಸನ್ನು ಎತ್ತಿಕೊಳ್ತಾನೆ. ಬೆನ್ನಟ್ಟಿ ಬರ್ತಿದ್ದ ತಂಡದ ನಾಯಕನಾದ ಕರ್ಣನು ಶಾಂಬನಿಗೆ ಸವಾಲು ಹಾಕ್ತಾನೆ. ಏಕೆ ಓಡಿ ಹೋಗ್ತಿದ್ದೀಯ? ನಿಂತುಕೋ, ನಾವು ನಿನಗೆ ಬುದ್ಧಿ ಕಲಿಸ್ತೇವೆ. ನಿಂತು ಯುದ್ಧ ಮಾಡುವಂತೆ ಮತ್ತೊಬ್ಬ ಕ್ಷತ್ರಿಯನು ಸವಾಲನ್ನು ಎಸೆದಾಗ ಕ್ಷತ್ರಿಯನಾದವನು ಹೊರಟು ಹೋಗುವಂತೆ ಇಲ್ಲ, ಅವನು ನಿಂತು ಯುದ್ಧ ಮಾಡಲೇಬೇಕು. ಆದುದರಿಂದ ಸಾಂಬ ಸವಾಲನ್ನು ಒಪ್ಪಿಕೊಂಡು ಅವರೆದುರಿಗೆ ನಿಂತಾಗ ಆ ಎಲ್ಲ ಮಹಾರಥಿಗಳ ಬಾಣಗಳು ಅವನ ಮೇಲೆ ಮಳೆಯಂತೆ ಬೀಳ್ತವೆ. ಒಮ್ಮೆಲೆ ಹಲವು ತೋಳಗಳು ಮತ್ತು ನರಿಗಳು ಅಟ್ಟಿಸಿಕೊಂಡು ಬಂದರು. ಹೆದರದ ಸಿಂಹದಂತೆ ಯದುವಂಶದ ಉಜ್ವಲ ಪುತ್ರನಾದ ಶಾಂಬ ಅನುಚಿತವಾಗಿ ತನ್ನ ಮೇಲೆ ಕುರುವಂಶದ ಯೋಧರು ಬಾಣಗಳನ್ನು ಮಲೆಗೆರೆದುದಕ್ಕಾಗಿ ಅವನು ಸಿಟ್ಟಾಗ್ತಾನೆ. ಕೃಷ್ಣನ ಮಗನಾದ ಜಾಮನಿಗೆ ಶಾಂಬ, ಇವನಿಗೆ ಊಹಾತೀತವಾದ ಸಾಮರ್ಥ್ಯ ಇತ್ತು. ಬಹು ಚಾತುರ್ಯದಿಂದ ಅವನು ಹೋರಾಡ್ತಾನೆ. ಮೊದಲನೆಯದಾಗಿ 6 ಪ್ರತ್ಯೇಕ ಬಾಣಗಳಿಂದ 6 ಮಂದಿ ಸಾರಥಿಗಳನ್ನು ಹೊಡಿತಾನೆ. ಒಂದೊಂದು ರಥದ ಮೇಲೆ 4 ಬಾಣಗಳನ್ನು ಪ್ರಯೋಗಿಸ್ತಾನೆ. ಪ್ರತಿಯೊಂದು 4 ಕುದುರೆಗಳು, ರಥದ 4 ಕುದುರೆಗಳನ್ನು ಕೂಡ ಕೊಳ್ತಾನೆ. ಒಂದು ಬಾಣದಿಂದ ಸಾರಥಿಯನ್ನು ಕೊಳ್ತಾನೆ. ಕರ್ಣನಿಗೂ ಇತರ ಖ್ಯಾತ ಯೋಧರಿಗೂ ಒಂದೊಂದು ಬಾಣವನ್ನು ಬಳಸ್ತಾನೆ. ಹೀಗೆ ಸಾಂಬ 6 ಮಂದಿ ಮಹಾರಥಿಗಳೊಡನೆ ಒಂದೇ ಸಮನೆ ಯುದ್ಧ ಮಾಡ್ತಾ ಇದ್ದ. ಆಗ ಆ ಹುಡುಗನ ಊಹಾತೀತ ಸಾಮರ್ಥ್ಯವನ್ನು ಅವರೆಲ್ಲ ಮೆಚ್ಚಿಕೊಳ್ತಾರೆ. ಹೋರಾಡುತ್ತಿರುವಾಗಲೇ ಅವರು ಬಿಚ್ಚು ಮನಸ್ಸಿನಿಂದ ಸಾಂಬನು ಅಸಾಧಾರಣವಾದ ಹುಡುಗ ಅಂತ ಹೇಳಿ ಒಪ್ಪಿಕೊಳ್ತಾರೆ. ಕ್ಷತ್ರಿಯ ಮನೋಧರ್ಮಕ್ಕೆ ಅನುಗುಣವಾಗಿ ಯುದ್ಧವು ನಡೆಯುತ್ತಿತ್ತು. ಅದು ಅನುಚಿತವಾದರೂ ಅವರೆಲ್ಲರೂ ಆ ಹೊತ್ತಿಗೆ ಚೂರು ಚೂರಾಗಿದ್ದ ರಥದಿಂದ ಸಾಂಬನನ್ನು ಬಲ ಪ್ರಯೋಗದಿಂದ ಇಳಿಸ್ತಾರೆ. 6 ಮಂದಿ ಯೋಧರಲ್ಲಿ 4 ಸಾಮನ 4 ಕುದುರೆಗಳನ್ನು ಕೊಳ್ತಾರೆ. ಒಬ್ಬನು ಸಾಮನ ಬಿಲ್ಲಿನ ಹೆಡೆಯನ್ನು ಕತ್ತರಿಸಿದನು. ಹೀಗಾಗಿ
ಅವನು ಯುದ್ಧವನ್ನು ಮುಂದುವರಿಸಲಿಕ್ಕೆ ಅಲ್ಲಿ ಸಾಧ್ಯವಾಗಲಿಲ್ಲ. ಈಗ ಬಹು ಶ್ರಮದಿಂದ ತೀರುವ ಹೋರಾಟದ ನಂತರ ಇಲ್ಲಿ ಸಾಂಬನಿಗೆ ಈಗ ರಥವೇ ಇಲ್ಲ. ಆಗ ಅವರಿಗೆ ಸಾಮನನ್ನು ಬಂಧಿಸಲಿಕ್ಕೆ ಸುಲಭ ಆಯ್ತು, ಸಾಧ್ಯ ಆಯ್ತು. ಹೀಗೆ ಕುರುವಂಶದ ಯೋಧರು ಮಹಾನ್ ವಿಜಯದ ನಂತರ ತಮ್ಮ ಮಗಳು ಲಕ್ಷ್ಮಣನನ್ನು ಕರೆದುಕೊಂಡು ವಿಜಯದ ಸಂಭ್ರಮದಿಂದ ಹಸ್ತಿನಾಪುರಕ್ಕೆ ಪ್ರವೇಶಿಸಿದ್ರು. ಉಷಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ತೀನಿ. ಬೇಡ ಮಾತಾಜಿ, 3 ನಿಮಿಷ ಇರೋದು, ನಾವು ಎಂಡ್ ಮಾಡೋಣ. ಹಾ. ನಾಳೆ ಸಾಂಬನನ್ನು ಬಂಧಿಸಿದ ಸುದ್ದಿಯನ್ನು ಮಹರ್ಷಿ ನಾರದರು ಯದುಕುಲದವರಿಗೆ ತಿಳಿಸಿ ಇಡೀ ಕಥೆಯನ್ನು ಹೇಳಿದರು. ಸಾಂಬನನ್ನು ಬಂಧಿಸಿದುದನ್ನು ಕೇಳಿ ಅದು 6 ಮಂದಿ ಅವನೊಬ್ಬನನ್ನು ಹಿಡಿದು ಬಂಧಿಸಿದರೆಂದು ಕೇಳಿ ಯಾದವರಿಗೆ ಬಹು ಕೋಪ ಬಂದಿತ್ತು. ಯದುಕುಲದ ನಾಯಕ ಉಗ್ರಸೇನ ರಾಜನ ಅನುಮತಿಯನ್ನು ಪಡೆದು ಅವರು ಕುರುವಂಶದವರ ರಾಜಧಾನಿಯನ್ನು ಮುತ್ತಲು ಸಿದ್ಧರಾದರು. ಕಲಿಯುಗದಲ್ಲಿ ಜನರು ಬಹು ಸ್ವಲ್ಪ ಪ್ರಚೋದನೆಯಾದರೂ ಹೋರಾಡಲು ಸಿದ್ಧರಾಗಿರುತ್ತಾರೆ ಎಂದು ಬಲರಾಮನಿಗೆ ಚೆನ್ನಾಗಿ ತಿಳಿದಿದ್ದರೂ ಕಲಿಯುಗದ ಪ್ರಭಾವವು ಅವರ ಮೇಲಿದ್ದರೂ 2 ಶ್ರೇಷ್ಠ ವಂಶಗಳಾದ ಕುರುವಂಶ ಮತ್ತು ಯದುವಂಶಗಳವರು ಕಂಟಿನ್ಯೂ ಮಾಡಲ ಮಾತಾಜಿ. ಮಾಡಿ ಪ್ಯಾರ ಮುಗಿಸಿ. ತಮ್ಮಲ್ಲಿ ಕಾದಾಡುವುದು ಅವರಿಗೆ ಸರಿ ಕಾಣಲಿಲ್ಲ. ಅವನದು ವಿವೇಕದ ಯೋಚನೆ. ಅವರೊಡನೆ ಯುದ್ಧ ಮಾಡುವ ಬದಲು ನಾನೇ ಅಲ್ಲಿಗೆ ಹೋಗಿ ಸನ್ನಿವೇಶವನ್ನು ನೋಡಿ ಈ ವಿಷಯವನ್ನು ಪರಸ್ಪರ ತಿಳುವಳಿಕೆಯಿಂದ ಪರಿಹರಿಸಿಕೊಳ್ಳಬಹುದೇ ಎಂದು ನೋಡಬೇಕು ಎಂದು ಆಲೋಚಿಸಿದ. ಸಾಂಬನನ್ನು ಅವನ ಹೆಂಡತಿ ಲಕ್ಷ್ಮಣಳನ್ನು ಬಿಟ್ಟು ಬಿಡುವಂತೆ ಕುರುವಂಶದವರ ಮನಸ್ಸನ್ನು ಒಲಿಸಲು ಸಾಧ್ಯವಾದರೆ ಕಾಳಗವನ್ನು ತಪ್ಪಿಸಬಹುದು ಎಂದು ಬಲರಾಮನ ಯೋಚನೆ. ಅವನು ವಿದ್ವಾಂಸ ಪುರೋಹಿತರು ಮತ್ತು ಬ್ರಾಹ್ಮಣರು ಇವರಲ್ಲದೆ ಯದುಕುಲದ ಕೆಲವರು ಹಿರಿಯರನ್ನು ಕರೆದುಕೊಂಡು ರಥದಲ್ಲಿ ಹೋಗಲು ವ್ಯವಸ್ಥೆ ಮಾಡಿದ. ಕುರುಕುಲದ ಮದುವೆಗೆ ಒಪ್ಪುತ್ತಾರೆ ಮತ್ತು ತಮ್ಮಲ್ಲಿಯೇ ಹೋರಾಟ ನಡೆಯುವುದನ್ನು ತಪ್ಪಿಸುತ್ತಾರೆ ಎಂದು ಬಲರಾಮನಿಗೆ ವಿಶ್ವಾಸವಿತ್ತು. ವಿದ್ವಾಂಸರು ಮತ್ತು ಬ್ರಾಹ್ಮಣರ ಮತ್ತು ಯದುವಂಶದ ಹಿರಿಯರ ಜೊತೆಗೆ ಬಲರಾಮನು ರಥದಲ್ಲಿ ಹಸ್ತಿನಾಪುರಕ್ಕೆ ಹೋಗುತ್ತಿದ್ದಾಗ ನಿರ್ಮಲವಾದ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರಗಳ ಮಧ್ಯೆ ಬೆಳಗುವ ಚಂದ್ರನಂತೆ ಕಂಡನು. ಹಸ್ತಿನಾಪುರವನ್ನು ಸಮೀಪಿಸಿದಾಗ ಬಲರಾಮನು ನಗರವನ್ನು ಪ್ರವೇಶಿಸಲಿಲ್ಲ. ಊರ ಹೊರಗೆ ಒಂದು ಸಣ್ಣ ತೋಟದ ಮನೆಯಲ್ಲಿ ಒಂದು ಶಿಬಿರದಲ್ಲಿ ಇಳಿದುಕೊಂಡನು. ಅನಂತರ ಅವನು ಉದ್ದವನಿಗೆ ಕುರುವಂಶದ ಮುಖಂಡರನ್ನು ನೋಡಿ ಅವರು ಯದುಕುಲದವರಿಗೆ ಕಾಳಗ ಮಾಡಲು ಬಯಸುತ್ತಾರೆಯೇ ಅಥವಾ ಒಂದು ತೀರ್ಮಾನಕ್ಕೆ ಒಪ್ಪುತ್ತಾರೆಯೇ ಎಂದು ಕೇಳಿಕೊಂಡು ಬರುವಂತೆ ಹೇಳಿದನು. ಉದ್ದವನು ಭೀಷ್ಮದೇವ, ಧೃತರಾಷ್ಟ್ರ, ದ್ರೋಣಾಚಾರ್ಯ, ಬಲಿ, ದುರ್ಯೋಧನ ಮತ್ತು ಬಾಹ್ಲಿಕ ಅವರೂ ಸೇರಿದಂತೆ ಎಲ್ಲ ಪ್ರಮುಖರನ್ನು ಕಂಡನು. ಅವರಿಗೆ ತನ್ನ ಗೌರವವನ್ನು ಸೂಚಿಸಿ ಬಲರಾಮನು ಆಗಲೇ ಊರ ಹೆಬ್ಬಾಗಿಲಿನ ಬಳಿಯ ಉಪವನಕ್ಕೆ ಬಂದಿದ್ದಾನೆಂದು ತಿಳಿಸಿದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದಕ್ಕೆ